ಕಿಲಾಡಿ ಪುಟಾಣಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ನಮಸ್ತೆ ವೀಕ್ಷಕರೇ, ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಬಂದೇ ಬರ್ತೀವಿ 8 ಗಂಟೆಗೆ. ಮಕ್ಕಳಂತೂ ರೆಡಿ ಆಗಿದ್ದಾರೆ. ಹಾಯ್, ನಿಮ್ಮ ಹೆಸರು? ಗಣೇಶ್. ನಿಮ್ಮ ಸ್ಕೂಲು? ಹೌದಾ, ಮಾಧವ ಕೃಪವಾ? ಓಕೆ ಓಕೆ. ಎಲ್ಲಿ ಅದು ಮಾಧವ ಕೃಪ? ಎಲ್ಲಿ ಬರುತ್ತದು? ಎಲ್ಲಿ ಅದು? ಭೂಮಿ ಮೇಲೆ ಅಲ್ಲ? ಕರೆಕ್ಟ್ ಕರೆಕ್ಟ್. ಓಕೆ. ಸೊ ಮತ್ತೆ ಮತ್ತೆ ಉಡುಪಿ ಮತ್ತೆ ಅಲ್ಲ 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 ಅಲ್ಲೇ ಇಲ್ಲೇ ಅಲ್ಲ? ಕರೆಕ್ಟ್ ಕರೆಕ್ಟ್, ಗೊತ್ತಾಯ್ತು. ಸೊ ಇಲ್ಲೇ ಅಲ್ಲ? ಹಾ, ಮತ್ತೆ ಮತ್ತೆ ಇಲ್ಲಿ ಡೌನ್ ಡೌನ್ ಹೋಗ್ಬೇಕಲ್ಲ? ಹಾ, ಹೀಗೆ ಹೀಗೆ ಹೀಗೆ. ಓಕೆ ಓಕೆ, ಹೀಗೆ ಅಲ್ಲ? ಹೀಗೆ ಹೋಗ್ಬೇಕು. ಯಾರು ಹೋಗುದು ಹೀಗೆ? ಹೌದಾ? ನಿಮ್ದು ಡ್ರೈವರ್ ಭಯಂಕರ ಮಾರ್ರೆ. ಯಾರು? ಅಪ್ಪ ಡ್ರೈವರ್ ಮಾರ್ರ? ಈಗ ಅಪ್ಪ ಡ್ರೈವರ್ ಅವರೇ ಬಿಡುದಾ? ಓಕೆ. ಎಷ್ಟು ಗಂಟೆ ಬಿಡ್ತಾರೆ ಶಾಲೆಗೆ? ಎಷ್ಟು ಗಂಟೆ ಬಿಡ್ತಾರೆ? 8 o'clock. ಹೌದಾ? ಓಕೆ ಓಕೆ. 8 o'clock ನೀವು ಶಾಲೆಗೆ ಹೋಗುದಲ್ಲ? ಓಕೆ. ನಮಸ್ತೆ. ನಮಸ್ತೆ ನಮಸ್ತೆ. ಯಾರು ಮರ್ರಿದು? ನಮಸ್ತೆ 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 ನಮಸ್ತೆ. ಓ ದೇವ, ಕಾಲೇ ಕಾಲೇ ಕಾಲ್ ಮಿತ್ತೆ ಹೋದ್ರೆ ಉಂಟಲ್ಲ. ನಮಸ್ತೆ ನಮಸ್ತೆ. ನಿಮ್ಮ ಹೆಸರು? ದಿಯಾ. ದಿಯಾ, ನಮಸ್ತೆ. ಮತ್ತೆ ಹೇಗಿದ್ದೀರಾ? ಹೇಗಿದ್ದೀರಾ? ಎಷ್ಟನೇ ಕ್ಲಾಸ್ ನೀವು? ದಿಯಾ, ಸೆಕೆಂಡ್ ಸ್ಟ್ಯಾಂಡರ್ಡ್. ಯಾವ್ದದು ಸೆಕೆಂಡ್ ಸ್ಟ್ಯಾಂಡರ್ಡ್? ಅದು ಯಾವ್ದು ಮರ್ರೆ? ಸೆಕೆಂಡ್ ಸ್ಟ್ಯಾಂಡರ್ಡ್. ಓಕೆ. ಯಾವ ಸ್ಕೂಲ್ ನೀವು? ಯಾವುದು? ಸೇಂಟ್ ಸಿಸಿಲಿಯಸ್. ಓಕೆ ಓಕೆ. ಸೊ 2ನೇ ಕ್ಲಾಸ್ ನೀವು? ಓಕೆ, ಗ್ರೇಟ್. ಅಂಡ್ ಯಾರು ಹೇರ್ ಸ್ಟೈಲ್ ಮಾಡಿದ್ದು? ಹೇರ್ ಸ್ಟೈಲ್ ಮಮ್ಮಿ ಮಾಡಿದ? ಮಮ್ಮಿ ಫುಲ್ ಸ್ಟ್ರಿಕ್ಟ್ ಅಂತಲ್ಲ? ಇಲ್ವಾ? ಪಾಪ ಅಲ್ಲ? ಓಕೆ ಓಕೆ, ಗ್ರೇಟ್. ಸೊ ಡ್ಯಾನ್ಸ್ ಎಲ್ಲ ಮಾಡ್ತೀರಾ ನೀವು? ಯಾವ ಡ್ಯಾನ್ಸ್ ಮಾಡ್ತೀರಾ? ಕೋಲಾಟ ಇಲ್ವಾ? ಅದೆಲ್ಲ ಡ್ಯಾನ್ಸ್ ಮಾಡಿ ನಂಗೆ ಮತ್ತೆ ಕೇಳ್ತೇನೆ ನಾನು ಕೆಲವು ಪ್ರಶ್ನೆ, ಆನ್ಸರ್ ಮಾಡ್ಬೇಕು. ಆಯ್ತಾ? ಆಯ್ತಾ? ಓಕೆ, ಥ್ಯಾಂಕ್ಸ್. ಹಾಯ್, ನಿಮ್ಮ ಹೆಸರೇನು? ಯಾವುದು? ನಿಲ್ಲಿ, ಇವ್ರು ಕೇಳಿ. ಯಾವ್ದು ಯಾವ್ದು? ಯಾವ್ದದು? ಎಂತ ಇವ್ರ ಹೆಸರು? ತುರೇತೇಜಿ. ಬೇರೆ ಹೆಸರು? ಗಣೇಶ. ಗಣೇಶ್ ನಿಮ್ದು ಹೆಸರಾ? ಅವನದ ಹೆಸರಾ? ಅವ್ರು ನಿಮ್ಮ ಕ್ಲೋಸ್ ಫ್ರೆಂಡಾ? ಎಲ್ಲಿರುದು ಅವರು? ಓಲುಪ್ನಾರು. ಓಲುಪ್ ನೀರು ಜಾರುವಾರ ಜಾರ್ಬಂಡಿಯಾ? ಓಲುಪ್ನಾರು ಆರು ಓಲುಪ್ಪನು. ಎತ್ತನೇ ಕ್ಲಾಸ್ ಇರಿ? ಎತ್ತನೇ ಕ್ಲಾಸ್ ಇರಿ? ಎತ್ತನೇ ಕ್ಲಾಸ್? ಎತ್ತನೇ ಕ್ಲಾಸ್ ಇರಿ? ಚಾಲೆ ಬಾಬುಜರಾ ಇಲ್ಲಡನಾ? ಓಕೆ. ಪಪ್ಪ ಬೈದಾರೆ, ಅಮ್ಮ ಬೈದಾರೆ? ಯಾರು ಬೈದಾರೆ? ಯಾರು ಬಂದಿದ್ದಾರೆ? ಅಪ್ಪ ಅಂಗಡಿಯಲ್ಲಿದ್ದಾರೆ. ಮತ್ತೆ ಹೋಗ್ತಾರಾ? ಓಕೆ ಓಕೆ. ಅಪ್ಪ ಅಂಗಡಿಗೆ ಹೋಗ್ತಾರೆ. ಯಾವ ಅಂಗಡಿ ಹೋಗುದು? ಎಂತ ಮಾಡ್ತಾರೆ ಅಂಗಡಿ ಹೋಗಿ? ಯಾವುದು? ಹಾರುದು ಅಂಗಡಿ ಹೋಗಿ? ಹೊಲಿಯುವುದಾ? ಹಾ, ಓಕೆ ಓಕೆ. ನಿಮ್ ಡ್ರೆಸ್ ಎಲ್ಲ ಅವರೇ ಹೊಲ್ದದ್ದಾ? ಗ್ರೇಟ್. ಇದೆಲ್ಲ ಅವ್ರದ್ಯಾ? ಅವರೇ ಹೊಲ್ದದ್ದಾ? ಅವರ ಡ್ರೆಸ್ ನೀವು ಹೊಲಿಯುವುದಾ? ಓ ಹೋ, ಗ್ರೇಟ್ ಗ್ರೇಟ್. ಈಗ ಅವರು ಈಗ ಎಷ್ಟು ಗಂಟೆ ಹೋಗ್ತಾರೆ ಅಂಗಡಿಗೆ? 1 ಗಂಟೆ ಹೋಗ್ತಾರಲ್ಲ? 1 ಗಂಟೆಗೆ. ಮತ್ತೆ ಹಿಂದೆ ಬರುದು ಎಷ್ಟು ಗಂಟೆಗೆ? 1 ಗಂಟೆ. 1 ಗಂಟೆ ಹೋಗಿ 1 ಗಂಟೆ ಅಲ್ವಾ? ಇವತ್ತೆಂತ ತಿಂದ್ರಿ ನೀವು? ಚಿಕನ್ ಚಿಲ್ಲಿ. ಚಿಕನ್ ಚಿಲ್ಲಿ. ಓಕೆ, ಚಿಕನ್ ಚಿಲ್ಲಿ. ದೋಸೆ ತಿಂದ್ರೆ ಇವತ್ತು? ಹೌದಾ? ಓಕೆ. ಸೊ ಆಗ್ಲಿ. ಅವ್ರೇನ ಆ ಥರ ನಿಲ್ಲುದು? ಗಣೇಶ್ ಚೌತಿ ಆಯ್ತಲ್ಲ? ಚೌತಿ ಆಯ್ತಲ್ಲ? ಓಕೆ. ಮತ್ತೆ ವಿಶೇಷ ಗಣೇಶ್ ಅವರೇ? ಅವರು ಗುರ್ತುಂಟ್ರಿ ನಿಮ್ಗೆ? ಅವ್ರ ಹೆಸರೆಂತ? ಮತ್ತೊಮ್ಮೆ ಹೇಳಿ. ಅದು ಸೂರ್ಯತೇಜ್.
ಗ್ರೇಟ್ ಮಾರ್ರೆ, ಭಯಂಕರ. ನೀವ್ ಯಾಕೆ ನಗೊಡುದು? ಅವ್ರು ಯಾಕೆ ನಗೊಡುದು ಕೇಳಿ ಮಾರ್ರೆ, ಇವ್ರು ಯಾಕೆ ನಗೊಡುದು ಕೇಳಿ. ಓಕೆ, ನಿಮ್ಮ ಟೀಚರ್ ಯಾರು? ರಂಜಿನಿ ಟೀಚರ್. ರಂಜಿನಿ ಟೀಚರ್. ಮತ್ತೆ ಸುಮಿತ್ರಾ ಟೀಚರ್. ಯಾರು? ಸುಮಿತ್ರ ಟೀಚರ್. ಮತ್ತೆ ಮತ್ತೆ ಯಾರು? ಮತ್ತೆ ಅಷ್ಟೇ. ಅಶ್ರಯ ಟೀಚರಾ? ಅಷ್ಟೇ ಟೀಚರ್. ಓಕೆ ಓಕೆ. ನಿಮ್ಗೆ ಯಾವುದು ಯಾವ ಸಬ್ಜೆಕ್ಟ್ ಇದೆ ಶಾಲೆಯಲ್ಲಿ? ಎಂತ ಉಂಟು? ಕನ್ನಡ ಉಂಟಾ? ಇಂಗ್ಲಿಷ್ ಉಂಟಾ? ಇಲ್ವಾ? ಇಂಗ್ಲಿಷ್ ಇಲ್ಲ. ಇಂಗ್ಲಿಷ್ ಇಲ್ಲ. ಮತ್ತೆ ಹಿಂದಿ ಉಂಟಾ? ಉಂಟಾ? ಹಿಂದಿ ಉಂಟಾ? ಅಪ್ಪ ಹೇಳಿದಾರ ಉಂಟಾ? ಓಕೆ ಓಕೆ. ಹಿಂದಿ ಉಂಟಾ? ಅಕೌಂಟ್ಸ್ ಉಂಟಾ? ಮ್ಯಾಥ್ಸ್ ಉಂಟಾ? ಮ್ಯಾಥ್ಸ್ ಉಂಟಾ? ಈಗ ಹಲ್ಲು ಎಷ್ಟು ಹೋಗಿದೆ ನಿಮ್ದು ಹೇಳಿ ಫಸ್ಟ್. ಹಲ್ಲು ಎಷ್ಟು ಹೋಗಿದೆ? ಹಲ್ಲು 11 ಉಂಟಾ? ಹೊಸ್ತಾ ಇದು ಹಲ್ಲು? ಹೊಸ್ತಾ ಇದು ಹಲ್ಲು? ನೀವು ಕೊಂಕಣಿ ಮಾತಾಡ್ತೀರಾ? ಇಲ್ವಾ? ಕೊಂಕಣಿ ಮಾತಾಡೋರು ನೀವು? ಮತ್ತೆ ಯಾವ್ದು ಯಾವ್ದು ಏನ್ ಮಾತಾಡ್ತೀರಾ? ಇವತ್ತು ಬೆಳಿಗ್ಗೆ ಏನ್ ತಿಂಡಿ? ಅವ್ರಿಗೆ ದೋಸೆ ಅಂತೆ, ನಿಮ್ಗೆ ಏನ್ ತಿಂಡಿ? ಇಡ್ಲಿ, ನೀರು ದೋಸೆ. ಎಂತ ಮಾರ್ರೆ ಹೋಟ್ಲ ಅಂತ ಮಾರ್ರೆ? ಇಡ್ಲಿ ಉಂಟು, ನೀರು ದೋಸೆ ಉಂಟು, ಪುಲಾವ್ ಉಂಟಾ? ಉಂಟು. ಬನ್ಸ್ ಉಂಟಾ? ಪರೋಟ ಉಂಟಾ? ಆಯ್ತು. ಈಗ ನಾಳೆ ಯಾವಾಗ ಬರ್ಬೇಕು ಮನೆಗೆ ತಿನ್ಲಿಕ್ಕೆ? ಬೇಡವಾ? ಬರುದು ಬೇಡಲ್ಲ? ಓಕೆ. ಇರ್ದ ತಿಂಡರಿ ಗಂಜಿ. ಗಂಜಿ ಗಂಜಿ ಚಟ್ನಿಯಾ? ಮತ್ತೆ ಮತ್ತೆ ಗಂಜಿ. ಗಾಳಿ ಗಂಜಿ. ಗಾಲಿ ಗಂಜಿ. ಗಾಲಿ ಗಂಜಿ ಅಲ್ಲ? ಗಾಲಿ ಗಂಜಿ. ಗಾಳಿ. ಗಾಲಿಯಾ? ಓಕೆ ಓಕೆ. ನಾನು ಅದೇ ಬರೀ ಯೋಚನೆ ಮಾಡಿದೆ ಗಾಲಿ ಗಂಜಿ ಯಾವುದು ಅಂತ. ಓಕೆ, ಗಾಲಿ ಗಂಜಿ ಅಲ್ಲ? ಓಕೆ. ನಕ. ಓಕೆ. ಇದು ಇವತ್ತು ಬೆಳಿಗ್ಗೆ ಅಂತ ತಿಂಡಿ? ಗಂಜಿ. ಗಂಜಿ ಅಲ್ಲ? ಗಂಜಿಗೆ ಏನು ಹಾಕಲ್ವಾ? ಉಪ್ಪಿನಕಾಯಿ? ಮೊಟ್ಟೆ. ಕೆಲವೊಮ್ಮೆ ಮೊಟ್ಟೆ. ಯಾವ್ದು? ಇಡೀ ಮೊಟ್ಟೆ ಬೇಯಿಸ್ಲಿಕ್ಕೆ ಇಲ್ವಾ? ಬೇಯಿಸ್ಲಿಕ್ಕೆ ಉಂಟಾ? ಹೌದಾ? ಆಮ್ಲೆಟ್ ಮಾಡ್ತೀರಾ? ಕಿಚನ್ ಅಲ್ಲಿ ಏನ್ ವರ್ಕ್ ಮಾಡ್ತೀರಾ ನೀವು? ಅಮ್ಮನಿಗೆ ಹೆಲ್ಪ್ ಮಾಡ್ತೀರಾ? ಮತ್ತೆ ಕೇಳ್ತೇನೆ ನಾನು ಅಮ್ಮನ ಹತ್ರ. ನೀವು ಅಂತ ಹೇಳಿದ್ ಕೂಡ ನಾನು ಕೇಳ್ತೇನೆ. ಹೆಲ್ಪ್ ಮಾಡ್ತೀರಾ? ಟೊಮೆಟೊ ಕಟ್ ಮಾಡಿದ್ರೆ ನೀವು ಸುಮ್ಮನೆ ಹೋಗೋದಿಲ್ಲ. ಯಾಕೆ ಯಾಕೆ ಕಟ್ ಮಾಡುದು? ನೀವು ಬಿಸಾಡುದು ಅಂತ ಟೊಮೆಟೊ ಅಲ್ಲ? ಅದೇ ಬಿಡುದಿಲ್ಲ. ಅಲ್ಲಿ ಪಾಪ ಅವ್ರು ತರುದೇ ಅರ್ಧ ಕೆಜಿ ಟೊಮೆಟೊ, ನೀವು ಇಲ್ಲಿ 3/4 ಕೆಜಿ ಬಿಸಾಡಿದ್ರೆ ಹೇಗಿಂತ ಆಗ್ತದೆ? ಮತ್ತೆ ಟೊಮೆಟೊ ಕಟ್ ಮಾಡ್ತೀರಾ? ಈರುಳ್ಳಿ ಕಟ್ ಮಾಡ್ತೀರಾ? ಮೊನ್ನೆ ಎಂತ ಫ್ರಿಜ್ ಬಾಗಿಲೆಲ್ಲ ತುಂಡು ಮಾಡಿದ್ದಲ್ಲ? ಫ್ರಿಜ್ ಬಾಗಿಲು ತುಂಡು ಮಾಡಿದ್ದಲ್ಲ ಅಮ್ಮ ಹೇಳಿದ್ರು. ಈಗ ಜಸ್ಟ್ ಈಗ ಹೇಳಿದ್ ನಂಗೆ. ಮತ್ತೆ ಎಂತ ಎಂತ ಇದು ಬಟ್ಟಲ್ ಬಿಸಾಡಿದ್ದಲ್ಲ ಅದು? ಎಂತ ಇದು ಬಾಜರ ತೊಳಿತದಂತೆ ನೀವು? ಕನಸ ಯಾರ್ದು? ನನ್ ಕನಸಲ್ಯ? ಈ ಬಿಸಾಡಿಲ್ವಾ? ಓಕೆ ಗ್ರೇಟ್. ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರು? ಇಶಾನಿಕಾ. ಮತ್ತೆ ಪ್ರಾಪ್ತಿ. ಮತ್ತೆ ಸಾನ್ವಿ ಅಮ್ಮರ್. ಓಕೆ ಓಕೆ. ಸಾನ್ವಿ ಹಮ್ಮರ್. ಓಕೆ. ಮತ್ತೆ ಮತ್ತೆ ಎಮ್ಮಾರ್. ಓಕೆ ಓಕೆ. ನಿಮ್ದು ಕ್ಲೋಸ್ ಫ್ರೆಂಡ್ ಯಾರು? ಏರಿರ್ನ ಕ್ಲೋಸ್ ಫ್ರೆಂಡ್ ಏರಿರ್ನ ಪುದರ್ದಾದೆ ಫ್ರೆಂಡ್ ನ ಪುದರ್ ಇಲ್ವಾ? ಯಾರು ಇಲ್ವ ಫ್ರೆಂಡ್ಸ್? ಈಗ ಮನೆಯಲ್ಲಿ ಪಾತ್ರೆ ತೊಳೆಯುವುದು ಯಾರು? ಅಮ್ಮನ. ತುಂಬಾ ತೊಳಿತಾರಲ್ಲ ಪಾತ್ರೆ. ಅಪ್ಪ ತೊಳಿತಾರ? ಅಪ್ಪ ತೊಳಿದಿಲ್ಲ ಅಲ್ಲ? ಅಪ್ಪ ಒಂದು ಕೆಲಸ ಮಾಡುದಿಲ್ಲ ಅಲ್ಲ? ಇದು ನೆಲ ಒರೆಸ್ತಾರ ಅಂತ ಅಲ್ಲ? ನೀವು ನೆನಪು ಮಾಡಿ. ಮೊನ್ನೆ ಸತ್ಯವಾ? ಮತ್ತೆ ಯಾರು ನೆಲ ಒರೆಸುದು? ಅಮ್ಮನ? ಅಪ್ಪ. ಕರೆಕ್ಟ್. ಅದು ನಂಗೆ ಗೊತ್ತು. ಅಪ್ಪ ಅಲ್ಲ? ಅಮ್ಮ ಏನ್ ಮಾಡ್ತಾರ ಅವಾಗ? ಟಿವಿ ನೋಡುದಲ್ಲ? ಟಿವಿ ನೋಡುದು. ಕೆಲಸ ಮಾಡುದಿಲ್ಲ ಅಲ್ಲ? ಅಪ್ಪನೇ ಮಾಡ್ಬೇಕು ಪಾಪ. ಬೆಳಿಗ್ಗೆ ಅಂಗಡಿ ಹೋಗ್ಬೇಕು, ಮತ್ತೆ ಹಿಂದೆ ಬಂದ್ಮೇಲೆ ನೆಲ ಒರೆಸ್ಬೇಕು ಅಲ್ಲ? ಅಪ್ಪನೇ ಮಾಡುದಲ್ಲ? ನೀವು ಬೈಯುದಿಲ್ಲ ಅಮ್ಮನಿಗೆ? ಪಾಪ ಅಮ್ಮ. ಈಗ ಇದ್ರಲ್ಲಿ ಜೋರು ಯಾರ? ಅಮ್ಮ ಪಾಪವ? ಅಪ್ಪ ಪಾಪ? ಅಮ್ಮ ಜೋರಾ? ಅಮ್ಮ ಯಾಕೆ ಜೋರು? ಮೊಬೈಲ್ ಕೊಡ್ತಾರಮ್ಮ? ಹೌದಾ? ಓಕೆ. ಅಪ್ಪ ಕೊಡುದಿಲ್ಲ ಮೊಬೈಲ್? ಇಲ್ವಾ? ಓಕೆ. ಎಂತ ಕೊಡ್ತಾರೆ ಮತ್ತೆ ಬೇರೆ? ಚಾಕ್ಲೇಟ್ ಕೊಡ್ತಾರಾ ಅಪ್ಪ? ಯಾವ ಚಾಕ್ಲೇಟ್ ಇಷ್ಟ ನಿಮ್ಗೆ?
ಎತ್ಮಲ್ಲ ಚಾಕ್ಲೇಟ್ ಎತ್ಮಲ್ಲ ಎತ್ಮಲ್ಲ ಚಾಕ್ಲೇಟ್ ಯಾವು ಚಾಕ್ಲೇಟ್ ಪುದರ್ ಈತ್ಮಲ್ಲ ಓ ಅವಲಿ ಓಕೆ ಇರು ಚಾಕ್ಲೇಟ್ ಮಸ್ತ್ ಇಷ್ಟ ಅದೇ ಓಕೆ ಬಕ್ಕ ಬ್ಯಾತೆ ದಾದಿ ಇಷ್ಟ ಇರಗೆ ಚಾಕ್ಲೇಟ್ ಬುಡ್ದು ಬಿಕ್ಕಿಟ್ ಇಷ್ಟನೇ ಓ ಯಾವ ಬಿಕ್ಕಿಟ್ ಇಷ್ಟ ಓ ಬಿಕ್ಕಿಟ್ ಇಷ್ಟ ಇರಗೆ ಮಾಯಿ ಇಷ್ಟ ಅದೇ ಓಕೆ ಸೊ ದೋಸೆ ಪುರ ತಿನ್ಪಾರಿ ಇರು ಒನಸ್ ಮಲ್ ಪೂಜಾರಿಗೆ ಅಂದ ಜಾಗ್ ಮಲ್ ಪೂಜಾರಿ ಒನಸ್ ಅಂಚನೆ ತಿನ್ಪಿನೀರಿ ಅಮ್ಮ ಬಂಡರಿ ಇರು ಒನಸ್ ಮಲ್ ಪೂಜಾರಿಗೆ ಮಂಪೂಜಾರಿ ಇರಗೆ ಒನಸ್ ಇಷ್ಟ ಐತಿ ಚಾಕ್ಲೇಟ್ ಬಂಡೆ ಇಷ್ಟ ಆತೆ ಈ ಒನಸ್ತ ಬದಲಿ ಇರಿ ಚಾಕ್ಲೇಟ್ ಕೊಂಡು ಇಟ್ಟು ತಿನ್ಪಾರಿ ಅದೇ ಓಕೆ ಬಕ್ಕೇನು ಅಮ್ಮಡಕ್ಕೆ ಏನ್ವೇ ಇದು ದಾದಾಪುರ ಮಲ್ಪುರ ಅಂತ ಡ್ಯಾನ್ಸ್ ಪುರ ಮಲ್ಪುರಿಗೆ ತೀರಿ ಈರಿಗೆ ಹೂ ಪದ್ಯ ಇಷ್ಟ ಇರಿಗೆ ಹೂ ಪದ್ಯ ಇಷ್ಟ ಈರಿ ನೀನು ಪದ್ಯ ಬಂಡ ಇರುತ್ತೆ ಕಾಂಡೆಲ್ಲ ಹಾಕುದು ಕಾಂಡೆಲ್ಲ ಹಾಕುದು ಅಪ್ಪ ಐ ಲವ್ ಯು ಪಪ್ಪ ಓ ಓ ಬನ್ನೀರು ಓ ಪದ್ಯ ಬಂಡೆ ಹೆಂಗೆ ಕೊಂಚ ಪದ್ಯ ಬನ್ಲೆ ಹೆಂಗೆ ಕೊಂಚ ಓ ಪದ್ಯ ಬನ್ಪಾರು ಪದ್ಯ ಬನ್ಲೆ ಏ ಅಲ್ಲಿ ಹೆಂಗೆ ಬೋರ್ಡ್ ಪದ್ಯ ರೆಡಿ 1 2 3 ಸ್ಟಾರ್ಟ್ ಓ ಪದ್ಯ ಬೆಳಗ್ಗೆ ಎದ್ದು ಯಾರ ಮುಖ ಇರ್ಬಂಡಿರತ್ತೆ ಯಾರಿವಳು ಬಗು ಉಂಟು ತೊಂಡೆಕಾಯಿ ಬೆಂಡೆಕಾಯಿ ನಾಯಿ ಮರಿ ಪುಚ್ಚೆ ಮರಿ ಓಕೆ ಹೌದು ಸೊ ಗಣೇಶ್ ನಿಮ್ಗೆ ಯಾವ್ದು ಸಾಂಗ್ ಗೊತ್ತುಂಟು ಶಾಲೆಯಲ್ಲೆಲ್ಲ ಹೇಳ್ತಿರಲ್ವಾ ಒಂದು ಸಾಂಗ್ ಹೇಳಿ ನನಗೆ ಯಾವ ಸಾಂಗ್ ಹೇಳ್ತೀರ ಶಾಲೆಯಲ್ಲೆಲ್ಲ ಹೇಳ್ತೀರಾ ಮತ್ತೆ ಯಾವ್ದೋ ಒಂದು ಟಿವಿ ಎದುರುಗಡೆ ಮತ್ತು ಕಿಡ್ಚಿ ಸಾಂಗ್ ಎಲ್ಲ ಹೇಳ್ತಿದ್ದೀರಲ್ಲ ಯಾವ್ದದು ನನ್ನ ಡ್ಯಾಡಿ ಅಲ್ಲ ಹೇಳ್ತೀರಾ ನಂಗೆ ಓಕೆ ರೆಡಿ 1 2 3 ಸ್ಟಾರ್ಟ್ ರೆಡಿ 1 2 3 ಸ್ಟಾರ್ಟ್ ನನ್ನ ಡ್ಯಾಡಿ yes come on next ಸೂಪರ್ ನನ್ನ ಡ್ಯಾಡಿ ಸೂಪರ್ ನನ್ನ ಡ್ಯಾಡಿ ಸೂಪರ್ ನನ್ನ ಡ್ಯಾಡಿ ಈಗಷ್ಟೇ ಬಂದ್ರು ನನ್ನ ಡ್ಯಾಡಿ ಅದ ಅಲ್ವಾ ಹೌದಾ ಅದೇ ಪದ್ಯ ಅದೇ ಓಕೆ ನೀವು ಟಿವಿ ನೋಡ್ತೀರಾ ಯಾವ್ದು ಇಷ್ಟ ನಿಮ್ಗೆ ಇದು ಕಾರ್ಟೂನ್ ಎಲ್ಲ ನೋಡ್ತೀರಾ ಯಾವ್ದು ಕಾರ್ಟೂನ್ ಇಷ್ಟ ನಿಮ್ಗೆ ಬುಲ್ಡೇಸರ್ ಕಾರ್ಟೂನ್ ಉಂಟಾ ಮತ್ತೆ ಯಾವ್ದು ಕಾರ್ಟೂನ್ ಇಷ್ಟ ಚೋಟಾ ಭೀಮ ಅದ್ರಲ್ಲಿ ಯಾರು ಇಷ್ಟ ನಿಮ್ಗೆ ಚೋಟಾ ಭೀಮಲ್ಲಿ ಯಾರಿಷ್ಟ ಅದ್ರಲ್ಲಿ ಸುರೇಶ್ ಪಾಠ ಒಳ್ಳೆ ಉಂಟಲ್ಲ ಸುರೇಶ್ ಇದ್ದಾನ ಅಲ್ಲಿ ಚೋಟಾ ಭೀಮಲ್ಲಿ ಭಯಂಕರ ಮಾರ ಚೋಟಾ ಭೀಮಲ್ಲಿ ಸುರೇಶ್ ಅಲ್ಲಿ ಇದ್ದಾರೆ ಗ್ರೇಟ್ ನಿಮ್ಮ ಚೋಟಾ ಭೀಮಲ್ಲಿ ಯಾರಿದ್ದಾರೆ ಹರೀಶ್ ಇದ್ದಾರಾ ಮತ್ತೆ ಯಾರಿದ್ದಾರೆ ಮತ್ತೆ ನಿಲ್ಲಿ ಚೋಟಾ ಭೀಮಲ್ಲಿ ಯಾರಲ್ಲಿ ಇರೋದು ಚೋಟಾ ಭೀಮ ಚುಡುಕಿ ಕಾಲ್ಯ ಇಂದುಮತಿ ಡೋಲು ಬೋಲು ಮತ್ತೆ ಎಮ್ಮರ್ ಇದ್ದಾಳ ಇಲ್ಲ ಓಕೆ ರಾಜು ಜಗ್ಗು ಈ ರಾಜು ಮತ್ತೆ ಜಗ್ಗು ಇರುವಾಗ ರಮೇಶ್ ಇರ್ಬೇಕಲ್ಲ ಮಾರ್ರೆ ಇಲ್ಲ ಗ್ರೇಟ್ ಮಾರ ಓಕೆ ಆಗ್ಲಿ ಈಗ ನೀವು ಕಾರ್ಟೂನ್ ಜಾಸ್ತಿ ನೋಡ್ತೀರಾ ಟಿವಿ ಜಾಸ್ತಿ ನೋಡ್ತೀರಾ ಒಂದು ಮನೆದ ಕೆಲಸ ಮಾಡುದಿಲ್ಲ ನೀವು ಅಮ್ಮ ಬೈಯುದಿಲ್ಲ ಅವಾಗ ಅಮ್ಮ ಹೇಗೆ ಬೈತಾರೆ ನೀವು ಹೇಳಿ ನೀವು ಈಗ ಒಂದು ಕೆಲಸ ಮಾಡಲಿಲ್ಲ ಅವಾಗ ಅಮ್ಮ ಹೇಗೆ ಬೈತಾರೆ ಹೇಳಿ ಹೀಗೆ ನಗರ್ತಾ ಹೇಳುದಾ ನಗರ್ತಾ ಬೈಯುದಾ ಹೇಳಿ ರೆಡಿ ಮತ್ತೆ ಕರೆಕ್ಟ್ ಹೇಳಿ ರೆಡಿ ಈಗ ಒಂದು ಸಿಚುವೇಶನ್ ಕೊಡ್ತೇನೆ ನೀವೀಗ ಓದ್ಲಿಲ್ಲ ನಾಳೆ ಎಕ್ಸಾಮ್ ನೀವು ಆದ್ರೂ ಟಿವಿ ನೋಡ್ತಿದ್ದೀರಾ ಆವಾಗ ಅಮ್ಮ ಬಂದು ಬೈತಾರೆ ಹೇಗೆ ಬೈತಾರೆ ಎಕ್ಸಾಮ್ ಬುಕ್ ಹಿಡಿಯಾ ಆಗಲ್ಲ ಮತ್ತೆ ನೆಕ್ಸ್ಟ್ ಬಡಿತಾರ ಎಷ್ಟು ಟಿವಿ ನೋಡ್ತೀವಿ ಟಿವಿ ಹೊಡೆದಾಕ್ತಾನೆ ಆತರ ಹೇಳಿದ್ರ ಇಲ್ಲ ಹೌದಾ ಚಾನಲ್ ನೀನೊಮ್ಮೆ ಕುತ್ಕೋಮಾರ ಆಯ್ತಾ ಗಣೇಶ ಅವ್ರೆ
ಯಾಕಂದ್ರೆ ಅವರು ಟಿವಿ ಹೊಡೆದು ಹಾಕಿದ್ದಾರೆ, ನಂದು ಇಲ್ಲಿ ಮಂಡೆ ಹೊಡಿತಾರೆ, ನೀವು ಇಲ್ಲಿ ಇದ್ ಮಾಡ್ತಾರೆ ಆಯ್ತಾ. ಓಕೆ ಇರಗೆ ನೆರ್ಪೇರೆ ಅಮ್ಮ ಒಪ್ಪ ನೆರ್ಪಿಜರತೆ. ಓಕೆ ಈ ರೀತಿ ಎಕ್ಸಾಮ್ ಬರೋ ಓದು ಜರ್ಗಿರಿ ಎತ್ತನೇ ಕ್ಲಾಸ್ ಇರಿ PUC ಅತೆ ಸೆಕೆಂಡ್ PUC ಇರಿ ಡಿಗ್ರಿ MCOM MSW ಓಲ ತಪಕೀರ್ ಹೋಗಿ ಬಾಲೋಡಿ ಹೋದಲ್ಲರ ಇಲ್ಲಡೆ ಇರ್ತಾರ ಅದೇ ಇಲ್ಲಡ ದಾದು ಸೈಕಲ್ ಉಂಡೆ ದಾದು ಉಂಡು ಸೈಕಲ್ ಉಂಡು ಓ ಸೈಕಲ್ ಉಂಡೆ. ಓಕೆ ಏತ್ ಸ್ಪೀಡ್ ಪೋಪರ್ ಸೈಕಲ್ ಡೇ ಒಂಚೂರು ಪೋಪರ್ ಇಂಚಿಡ್ದು ಇಂಚಿಡ್ದು ಹೋದು ಪಕ್ಕ ಬರ್ಪಿನ ಇಂಚೀರು ಇಂಚ ಹೋದು ಪಕ್ಕ ಸೈಕಲ್ ಪತ್ತೊಂದು ಬರ್ಪಿಡತ್ತೆ ಅಂಚಿ ಹೋದು ಸೈಕಲ್ ಪತ್ತೊಂದು ಬರ್ಪಿಡ ಬುಡಂದೆ ಬರಲ್ಲ ತಿರುಗಿ ಇರೇ ಪೋಯಿನ ರೋಡ್ ಇರೇ ನೆನೆ ಪೂಜದೆ ಓನಾ ನೀರು ಸ್ವಲ್ಪ ಪೋಪಿ ನೀರು ಊನಾ ಹೇವು ಕಪ್ಪುದ ನಾಯಿ ಅದೇ ಬಾರಿ ಜೋರುಂಡೆ ಕಪ್ಪುದ ನಾಯಿ. ಓ ದಾದಾ ನಾಯಿ ಇರಾಗ ಆಗಿದ್ದೀನಿ ಸ್ವಲ್ಪ ಆಗಿದ್ದೀನು ಇತ್ತೆ ಇರಾಗ ನಾಯಿ ಆಗಿದ್ದಿ ಜತೆ ಅವ್ ನಾಯಿ ಆಗಿರ ಬನ್ನಗಿರ್ ದಾದಾ ಅಲ್ಪರ ಮಾಯ ಆಪಣ ನಾಯಿ ಅವಲಿ ಮಾರ ನಾಯಿ ಮಾಯ ಆಪಿನಿ ಇರ್ ಪನ್ಪನ ಏ ಪೋ ಪನ್ಪನ ಎಂಚ ಅನ್ಪರು ಏವಾ ಕಲ್ಲು ದಕ್ಕು ನೀರು ಚೆಕ್ ಕಲ್ಲು ದಕ್ಕದ ಬಕ್ಕ ಅವ ಎಂಚ ನಾಯಿ ಬುಲ್ತಂಬ ಬುಜ್ಜೆ ಬಟ್ ಎಂಚ ಮಾಡ್ತವ ನೀರು ಕಲ್ಲು ದಕ್ಕೂರದ ಯಾಕೆ ಬೇನೆ ಅಬ್ಜ ಬುಲ್ಪುಜಿ ನಾಯಿ ನಾಯಿ ಎಂಚೆ ಮನ್ಪುಡು ಬಬ್ಬ ಓ ಬೊಬ್ಬೆ ಮಾಡುಂಡೆ ಎಂಚೆ ಮಾಡುಂಡು ಬೊಬ್ಬೆ ಬೊಬ್ಬೆ ಓಕೆ ಬೊಬ್ಬೆ ಓಕೆ ಸೊ ಅಂಚ ಮನ್ಪುಡು ನಾಯಿ ಒಂದು ಬೌಬೋ ಮನ್ಪುಜ ಅದೇ ವಾರಮ್ದೆ ನಾಯಿ ಮಾರಾವು ಕಪ್ಪುದ ಇದು ನಾಯಿ ಬೌ ಪೂಜ ಗ್ರೇಟ್ ಮರೆ ಇವ್ರು ಕಲ್ದ ಕಡಲ್ಲ ಬೌ ಪೂಜ ಬಂಡ ಅವ್ರು ಎಂಚ ಮಾಡ್ಬಿಡು ನಾಯಿ ಇಂಚ ತಾಕನ್ ಮಾರ ಬರ್ಪ ಕೋಪಿಡ ಅಂಚ ಮಾಡ್ಬಿಡ ಅಂತ. ಓಕೆ ಇದು ನಾಯಿ ಆತು ಬಾರಿ ಜೋರುಂಡು ಅದೇ. ಸೊ ವೀಕ್ಷಕರೇ ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ಕಾರ್ಯಕ್ರಮ ಮುಂದುವರೆದ. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಓಕೆ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ವಿಶೇಷ ಕಾರ್ಯಕ್ರಮ ಮತ್ತೊಮ್ಮೆ ಸ್ವಾಗತ. ನಾಯಿ ಬಾರಿ ಜೋಗುಂಡದ ಇರ್ನ ಕಪ್ಪುದ ನಾಯಿ ಬಕ್ಕ ಬೇತೆ ನಾಯಿ ಗಿಡ ತಂಬರ್ಪಿಜೆ ಪಿಲಿ ತೂತಾರೆ ಪಿಲಿ ಎಂಚುಂಡು ಪಿಲಿ ಓ ಜೋರುಂಡು ಪಿಲಿ ಜೋರುಂಡು ಅವ ಎಂಚ ಆಲ್ಪುಡು ಪಿಲಿ ಮಲ್ಲ ಕಣ್ಣುಪ್ಪುಂಡು ಓ ಮಲ್ಲ ಕಣ್ಣು ಬಕ್ಕತಾದಪ್ಪುಡು. ಓಕೆ ಆ ಪಿಲಿಕ್ ನಾಯ್ದ ಮೂಗು ಪಿಕ್ಷೆ ಮಾಡ್ತೀನಿ. ಓ ಎಷ್ಟು ಪಿಲಿ ತೂಚಿನ ಒಲ್ಪ ಏರೋ ಆಪರೇಷನ್ ಮಾಡ್ತೀನಿ ನೀರಿಗೆ ಬಕ್ಕ ಬಕ್ಕ ಕಣ್ಣುಂಡು ಬಕ್ಕ ನಾಯ್ದ ಮೂಂಕುಂಡು ಆ ಪಿಲಿಕ್ ಬಕ್ಕ ಬಕ್ಕ ಅದುಂಡು ಓ ಅಡ್ಡ ಉಂಡು ಆಯ್ತಾ ಕೂಲಿ ಮಲ್ಲ ಬೈದ್ನ ಅಡ್ಡ ಬೈದ್ನದೆ ಆಯ್ಕ ಅವು ಸರ್ಗೆ ಪಡ್ದ ಡಾಕ್ಟರ್ ಕಂತುಡು ಸರ್ಗೆ ಪಡ್ ಹೋಯ್ತು ಬಿದ್ದ ಬಿಟ್ರೆ ಮಂತಿರದೆ ಓ ಡಾಕ್ಟ್ರೇ ಸಂಕಪಣ್ಣೆ ಕರೆಕ್ಟ್ ಸಂಕಪಣ್ಣದೆ ಒಳ್ಳೆ ಇರ್ತೆ ತಿಕ್ವೇರೆ ಹೆಂಗ್ ಫೋನ್ ನಂಬರ್ ಉಂಡ್ಯಾರ್ನ ಏತ್ ನಂಬರ್ ಅವ್ರನ್ನ ಒಂಜಿ ನಂಬರ್ ಓಕೆ ಓಕೆ ಒಂಜಿ ನಂಬರ್ ರೂಮ್ ಉಡುಲ್ಲೇರ ಯಾರು ಅರೆ ಎನ್ನ ಸೆಟ್ ಪೂರ ಕರೆಕ್ಟ್ ಮಲ್ಪಿರದೆ ಕೂಲಿ ಸೆಟ್ ಬಿದ್ದೆ ದಕ್ಕ ಇರದೆ ದಕ್ಕ ಅಂಜನ ಬೋಬ್ ಜಾನ ಓಕೆ ಈರ್ ಪಿಲಿ ತೂತಾರೆ. ನಿಮ್ಮ ಮನೇಲಿ ನಾಯಿ ಉಂಟಾ? ಇತ್ತು ಸತ್ತು. ಯಾಕೆ ಸತ್ತೋಯ್ತು? ನಿಮ್ಮ ಚೊರೆಯಲ್ಲಿ ಸತ್ತೋಯ್ತು ಅಂತ ಇಲ್ವಾ? ಇಲ್ಲ ಮತ್ತೆ ಯಾಕೆ ಸತ್ತೋಯ್ತು? ಪಾಪಲ್ಲ ಎಷ್ಟು ವರ್ಷ ಆಯ್ತು? ನಂಗೆ ಗೊತ್ತಿಲ್ಲ. ಅಲ್ಲ ನೀವು ನಿಮ್ಮ ನಾಯಿ ಅಂದ್ರೆ ಬಾರಿ ಇಷ್ಟ ನಿಮ್ಗೆ?
ಎಂತ ಹೆಸರು? ಸೂಜಿ. ಸೂಜಿ. ಹೇಗೆ ಕರಿತಿದ್ರಿ ನೀವು? ಸೂಜಿ. ಬೆಚ್ಚದಲ್ಲಿ? ಚೂಜಿ. ಸ್ವಲ್ಪ ಚೇಂಜ್. ಸೂಜಿ ಬೆಚ್ಚದಲ್ಲಿ, ಸೂಜಿ ಖುಷಿಯಲ್ಲಿ ಸೂಜಿ. ಸೂಜಿ. ಓಕೆ. ಸೊ ಹೇಗೆ ಸತ್ತೋಯ್ತು ಅದು? ಎಂತ ವಿಷಯ? ಒಂದಿನ ನಮ್ಮ ಓನರ್ ಕೊಟ್ಟಿದೆ, ಸತ್ತು. ಓನರಿಗೆ ಕೊಟ್ಟದ ನೀವು? ಅಂದ್ರೆ ನಾಯಿ ನಿಮ್ದು ಸ್ವಂತದಲ್ವಾ? ಬೇರೆಯವ್ರದ್ದು. ಬೇರೆಯವ್ರ ನಾಯಿ ನೀವು ಸಾಕಿದ್ದ? ಓಕೆ ಓಕೆ. ಆ ಪಾಪ ಮತ್ತೆ ಓನರ್ ಕೊಟ್ರಿ ನೀವು. ಮತ್ತೆ ನಿಮ್ಗೆ ಬೇಜಾರಾಯ್ತಲ್ಲ? ಇದು ಬೆಕ್ಕ ಇಷ್ಟ ನಿಮ್ಗೆ? ಹೌದಾ? ಓಕೆ. ಎಂತ ಯಾವ್ದು ಬೆಕ್ಕ ಇಷ್ಟ? ಕ್ವಶನ್ ಕ್ಯಾಟ್. ಹೊಸ ಕ್ಯಾಟ್? ಓಕೆ ಓಕೆ. ಕ್ವಶನ್ ಕ್ಯಾಟ್. ಕ್ವಶನ್ ಕ್ಯಾಟ್ ಇನ್ನು ನಾಯನಲ್ಲ ಮರ ಬೇರೆ ಹುಚ್ಚಂತೆ. ಯಾವುದು? ಪರ್ಷನ್ ಕ್ಯಾಟ್. ಯಾವುದು? ಪರ್ಸನ್ ಕ್ಯಾಟ್. ಓಕೆ. ಪರ್ಸನ್ ಕ್ಯಾಟ್. ಓಕೆ ಓಕೆ. ಪರ್ಸನ್ ಕ್ಯಾಟ್. ನಿಮ್ದು ಯಾವುದು? ಪರ್ಷನ್ ಕ್ಯಾಟ್. ಇನ್ನು ಕ್ಯಾಟ್ ಆ ಫಿಲಿಕ್ ಅವು ನಾಯ್ತ ಬಾಯಿ ಕುಲ್ಲದಿನದೆ. ಕರೆಕ್ಟ್. ಬಾಯಿ ದಕ್ಕುನದೆ ದೆತ್ತದು ಅತ್ತೆ. ಗ್ರೇಟ್. ನಿಮ್ದು ಪರ್ಸನ್ ಕ್ಯಾಟ್. ಪರ್ಷನ್ ಕ್ಯಾಟ್. ಹೌದು. ಒಳ್ಳೆ ಉಂಟು ಕ್ಯಾಟ್? ಈಗ ಉಂಟ ಮನೆಯಲ್ಲಿ? ಹುಷಾರಿಲ್ಲ. ಆ ಪರ್ಸನ್ ಕ್ಯಾಟಿಗೆ ಹುಷಾರಿಲ್ವಾ? ಅದು ನಾಯಿದು ಯಾವ್ದು ಹೆಸರು? ಚೂಜಿ. ಅದು ಪೊಸತ್ ನಾಯಿ ಅಲ್ವಾ? ಇಲ್ವಾ? ಓಕೆ ಓಕೆ. ಅದು ನಾಯಿ ಇದು ಇದಕ್ಕೆ ಹುಷಾರಿಲ್ಲ. ಅದು ಯಾಕೆ ಹುಷಾರಿಲ್ಲ? ಗೊತ್ತಿಲ್ಲ. ಈಗ ಹುಷಾರುಂಟಾ? ಇಲ್ಲ, ಸತ್ತೋಯ್ತು. ಈಗ ಅದು ಸತ್ತೋಯ್ತಲ್ಲ. ನಿಮ್ಗೆ ಬೆಕ್ಕ ಇಷ್ಟ ನಾಯಿ ಇಷ್ಟ? ಬೆಕ್ಕ ಹೇಗೆ ಮಾಡ್ತದೆ ವಾಯ್ಸ್? ಇದು ಇದು ಪೊರ್ಷನ್ ಇದಾ? ಇದು ಕಾಟ್ಬೇಕಾದ್ರೆ? ಓ ಏ ಬುಚ್ಚೆ ಎಂಚ ಅಲ್ಬುಲಿ ಅವೇ ಬುಚ್ಚೆ ಕ್ಯಾಟ್ ಕ್ಯಾಟ್ ಸಾರಿ ಸಾರಿ ಕ್ಯಾಟ್ ಎಂಚ ಬುಲ್ಪುಂಡು ಎಂಚ ಬುಲ್ಪುಂಡು ಎಮ್ಮೆ ಅನ್ಬಿಡ ಎಮ್ಮೆ ಎಮ್ಮೆ ಬುಚ್ಚೆ ಎಂಚ ಮ್ಯಾವ್ ಮ್ಯಾವ್ ಮಲ್ಪುನತ್ತೆ ಎಂಚ ಮಲ್ಪುಂದುಕ ಓಕೆ. ಗಣೇಶ್ರೇ, ನಿಮ್ಮ ಮನೆಯಲ್ಲಿ ನಾಯಿ ಉಂಟಾ? ಮತ್ತೆಂತ ಉಂಟು? ಆನೆ ಉಂಟಾ? ಮತ್ತೆ ಎಂತ ಉಂಟು? ಏನಿಲ್ವಾ? ನಿಮ್ಗೆ ನಾಯಿ ಇಷ್ಟ ಇಲ್ವಾ? ಇಲ್ಲ. ಬೆಕ್ಕು ಇಲ್ವಾ? ಎಂತ ಇಷ್ಟ ಇಲ್ಲ ನಿಮ್ಗೆ? ಇವ್ರಿಗೆ ಅಲ್ಲಿ ನಾಯಿ ಎಂತದ್ದು ಬಂತಂತೆ, ಕಚ್ತಂತೆ. ನಿಮ್ಗೆ ಎಂತಾಗಿದೆ? ನಿಮ್ಗೆ ನಾಯಿ ಅಂದ್ರೆ ಹೇಗೆ? ಹೆದರಿಕೆಯ? ಹೌದಲ್ಲ? ಯಾಕೆ ಯಾಕೆ ಹೆದರಿಕೆ? ಜೋರ್ ಮಾಡ್ತದ ಅದು? ನಂಗೆ ಹೆದರ್ಕದ್ದು. ಯಾವ್ದು? ಹಾ, ಹೆದರಿಕೆ ಆಗ್ತದೆ ಅಲ್ಲ? ನೀವು ಅವಾಗ ಏನ್ ಮಾಡ್ತೀರಾ ನಾಯಿ ಬಂದ್ರೆ? ನಾನು ಅಂದ್ರೆ ಅವರಿಗೆ ಭಯ ಆಗ್ತದೆ. ಯಾರಿಗೆ ಭಯ ಆಗುದು? ನಿಮ್ಗೆ ಭಯ ಆಗುದಿಲ್ವಾ? ಮತ್ತೆ ಯಾರಿಗೆ ಭಯ ಆಗುದು? ಭಯ ಆಗುದು ಯಾರಿಗೆ? ಬೇರೆಯವರಿಗೆ. ಬೇರೆಯವರಿಗೆ, ಅವರಿಗೆ, ಸ್ನೇಹನಿಗೆ, ಮತ್ತೆ ನಾಯಿಗೆ. ಇದು ಉಲ್ಟ ಸ್ಟೋರಿ ಮಾರ್ರೆ ಇದು. ಈಗ ಇಲ್ಲಿ ಹೆದರಿಕೆ ಆಗುದು ಯಾರಿಗೆ? ನಾಯಿ ಬಂದ್ರೆ ನಿಮ್ಗೆ ಹೆದರಿಕೆ ಆಗ್ಬೇಕು. ಈಗ ನಾಯಿಗೆ ನಿಮ್ಮ ಹೆದರಿಕೆ. ಹೌದಾ? ಓಕೆ. ನಾಯಿದ ಹೆಸರೆಂತ? ಯಾವ ಕಲರ್ ನಾಯಿ? ರೆಡ್. ನೀವು ಅಷ್ಟಮಿಗೆ ನೋಡಿದ? ಅದು ವೇಷ ಬ್ಲ್ಯಾಕಾ? ಜೋರುಂಟಾ ಬ್ಲ್ಯಾಕ್ ಇದ್ರು? ಜೋರುಂಟಲ್ಲ? ನಿಮ್ಮಲ್ಲಿ ಬಂದಿತ್ತದ್ದು ನಾಯಿ? ಎಂತ ಹೇಳಿದ್ದು ಬಂತು? ಹೇಗಿದ್ದೀರಾ ನೀವು ಎಲ್ಲ ಕೇಳಿದ? ಹುಷಾರಿದ್ದೀರಾ? ಶಾಲೆಗೆಲ್ಲ ಹೋಗ್ತಿದ್ದೀರಾ? ಹಾಗೆಲ್ಲ ಕೇಳ್ತು ನಾಯಿ. ಮತ್ತೆ ನೀವೆಂತ ಕೇಳಿದ್ರಿ? ನಾನು ಯಾವ್ದು ಯಾವ್ದು ಲಿಪ್ಸ್ ಹೋಗಿದ? ಅಲ್ಲಿ ಹೋಗಿದೆ ನಿಮ್ದು? ಅಲ್ಲಿ ಹೋಗಿದ? ನೀವು ಇವತ್ತು ನೀವು ಊಟ ಮಾಡುದಿಲ್ಲ ಅಂತ ಅಮ್ಮ ಹೇಳ್ತಿದ್ರು, ಅಪ್ಪ ಕೂಡ ಹೇಳಿದ್ರು ಕಂಪ್ಲೇಂಟ್. ಹೌದಾ? ಊಟ ಮಾಡುದಿಲ್ಲ ನೀವು? ನೀವು ಸುಮ್ಮನೆ ಹೇಳ್ಬೇಡಿ. ಅಪ್ಪನ ಹತ್ರ ಆಗ ಕೇಳಿದ್ರೆ ಅದೊಂದು ಊಟದ ಬಗ್ಗೆ ನೀವು ಕೇಳಿ ಮಾರ ಅವ್ರ ಹತ್ರ, ಗಣೇಶರ ಹತ್ರ. ಎಂತ ವಿಷಯ ಅಂತ? ಊಟ ಯಾಕೆ ಮಾಡಲ್ಲ ನೀವು? ಊಟ ಮಾಡ್ತೀರಾ? ಎಂತ ಇಷ್ಟ ನಿಮ್ಗೆ? ಅಮ್ಮ ಮಾಡಿದ್ದು ಪದಾರ್ಥ ಯಾವ್ದು ಇಷ್ಟ ಆಗ್ತದೆ? ಬೇಳೆ ಸಾರ, ಟೊಮೆಟೊ ಸಾರೆ ಎಲ್ಲ ಇಷ್ಟ ನಿಮ್ಗೆ? ಮತ್ತೆ ಬೇರೆ? ಟೊಮೆಟೊ ಫುಲ್ ಇಡೀ ಟೊಮೆಟೊ ತಿನ್ನುವುದ ನೀವು? ಈರುಳ್ಳಿ ತಿನ್ನಲ್ವಾ? ಓಕೆ ಓಕೆ. ಮೆಣಸು ತಿಂತೀರಾ ನೀವು?
ಹೇಗೆ ಖಾರ ಉಂಟಾ ಸಿಹಿ ಉಂಟಾ? ಸಿಹಿ ಉಂಟು. ದೇವಾ ಸಿಹಿ ಉಂಟಂತೆ ಮಾರ್ರೆ. ಇದು ಮೆಣಸು ಮೆಣಸು ತಿಂದಿರ ನೀವು? ಹೇಗೆ ಉಂಟು? ಸಿಹಿ ಉಂಟಾ ಖಾರ ಉಂಟಾ? ಕಾಯಂತಿಲ್ಲ ಖಾರ ಅಂತ ಇಲ್ಲ, ಒಟ್ಟು ಎರಡು ತಿನ್ಬಹುದು. ಒಂದೊಂದು ತಿನ್ನೋಡು ಅಪ್ಪ ಖಾರ ಗೊತ್ತಾಗ್ತದೆ. ಇತ್ತೆ ಖಾರ ಹಣ್ಣದಾದ ಮಲ್ಪುಡು ಬೆಚ್ಚಾಪುನದೆ ಕರೆಕ್ಟ್ ಖಾರನ ಬೆಚ್ಚಾಪುನು ಎಂಚಿನ ಸಾಮಾನ್ಯ ಪೇರು ಗೊತ್ತಿಲ್ಲಡು ಚೂರು ಖಾರ ಏನು ಬಂದಿರಿ ಒಂದು ಏನು ಬರೋದು. ಇತ್ತೆ ಇತ್ತೆ ಕೆಲವು ಅಮ್ಮ ಟೊಮೆಟೊ ಸಾರು ಬರೋ ಮಲ್ಪಿರೋದೆ. ಟೊಮೆಟೊ ಸಾರು ಬಕ್ಕ ತರಕಾರಿ ದಾತನ ಮಲ್ಪೇರು ಇಷ್ಟ ಅಮ್ಮ ಮಲ್ದಿನ ತಕ್ಕಾರಿ ಮಲ್ಪೇರೆ. ಓಕೆ ತಕ್ಕಾರಿ ಬರೋ ಹೋಗು ಒಂದು ಮಲ್ಪೇರು ತಕ್ಕಾರಿ ಓ ತಿನ್ಪುಣ ಒಟ್ರಾಚಿ ಒಂದು ತಿನ್ಪುನತೆ ಒಟಾಟೆ ಒಟ್ರಾಸಿ ಒಟ್ಟಾಟೆ ಒಂಜಿ ತಿನ್ಪಿನತೆ ಆವಡು. ಸೊ ಗಣೇಶ್ರ ಎಂತ ತಿಂತೀರಿ ನೀವು? ಎಂತ ತಿಂತೀರಿ? ಇಡ್ಲಿ ತಿಂತೀರಾ? ಈಡ್ದ ತಿನ್ಪಾರ ಇರ ಪುಲಾವ್ ಇಷ್ಟನೇ ಪುಲಾವ್ ರಿಜಿ. ಓಕೆ ಆವಡ್ ಇರಿಗೆ ಪ್ರೈಸ್ ತಿಕ್ಕುದು ನಿಂಗತೆ ಮನೆ ಕಪ್ಪೆ ಜಿಗಿತೋಡು ಅದೇ ಏತು ಏತು ಪ್ರೈಸ್ ಸಿಗುದು ನೀರಿಗೆ? ಒಂಜಿ ಒಂಜಿ ಪ್ಯಾಂಟ್ ಕೊಡ್ತಾರೆ. ಪ್ಯಾಂಟ್ ಏನ್ ಕೊಡ್ತೀನಿ ಪ್ಯಾಂಟ್? ದೊಡ್ಡಮ್ಮ ಕೊಡ್ತೀರಾ? ಓಕೆ ಇರಿ ಪ್ರೈಸ್ ಸಿಕ್ಕುದು ನೋಡಿ ತಿಕ್ಕಿ ಕಪ್ಪೆ ಜಿಗಿತ ಐಟು ಐಟು ಪ್ರೈಸ್ ಸಿಗುದಿನೆ ಬಕ ರನ್ನಿಂಗ್ ರೇಸ್ ಇಡು ಪ್ರೈಸ್ ತಿಕ್ಕುದಿನೆ ಬಕು ಇಟ್ಟು ತಿಕ್ಕುದಿನಿ ಈಗ ಓಯ್ಟೆ ಅವು ಪದಾರ್ಥ ಐತೆ ಒಟ್ಟಾಟೆ ಈ ರೀತಿ ಬಂದ್ಬಿನಿ ಒಟ್ಟೊಟ್ಟು ತಿಕ್ಕುದಿನಿ ನೀರಾಗ ಒಟ್ಟೊಟ್ಟು ತಿಕ್ಕುದಿನಿ ಮೇಲೆ ಗಣೇಶರು ಬೋಗ್ತಾರೆ ಗಣೇಶರು ಇರ್ತಾರೆ ಆರೇ ಪ್ರೈಸ್ ತಿಕ್ಕುದಿನಿ ಇರೇ ದಾದ ಪ್ರೈಸ್ ತಿಕ್ಕುದಿನಿ ಲೋಟೆನೆ ಲೋಟೆ ಪ್ಲೇಟ್ ತಿಕ್ಕುದಿಜಿ ಇಜ ಲೋಟೆ ದಾದ ಪರ್ಪರ್ ಬೆಚ್ಚ ನೀರೆ ಚಾ ಬರ್ಪು ಜರೀರಿ ಹಾರ್ಲಿಕ್ಸ್ ಬರ್ಪಿನಿ ಬಕಿನ ಬರ್ಪಿನಿ ರೀ ಚಾ ಬರ್ಪಿನಿ ಸಾರಿ ಚಾವಜಿ ಕೇಂದೇಜಿ ಮಾರೆ ಚಾಗಿ ಚಾ ಬರ್ಪಿನಿ ಅದೇ ಬಕ್ಕ ಬೆದ್ದಾದ ಬರ್ಪರ್ ಲೋಟೆಡಿ ಪೇರು ಪೇರು ಬರ್ಪಾರು ಓಕೆ ಬಕ್ಕ ಪೇರಿಗೆ ಒಂದು ಸಕ್ಕರೆ ಮಾಡುಡೆ ಇಲ್ಲ ಚಪ್ಪೆ ಚಪ್ಪೆ ಓಕೆ ಓಕೆ ಬಿಸಿ ಬಿಸಿ ಕುಡಿಯುದಿಲ್ಲ ನೀವು? ದೇವ ಆಯ್ತಾಯ್ತು ಬಿಸಿ ಇಲ್ಲ ಬೆಚ್ಚ ಉಂಟು ಆಯ್ತಾಯ್ತು ಆಯ್ತು ಓಕೆ. ಈಗ ಈ ರೀತಿ ಒಂಜಿ ಮೊಬೈಲ್ ಯೂಸ್ ಮಾಡ್ಪಾರೆ ಅಮ್ಮನ ಮೊಬೈಲ್ ಗೊಬ್ಬು ಜರಿ ಯಾರು ಮೊಬೈಲ್ ಗೊಬ್ಬು ಜರಿ ಓ ಅಪ್ಪ ಅಪ್ಪನ ಮೊಬೈಲ್ ಗೇಮ್ನ ಓಕೆ ಅಪ್ಪ ಮೊಬೈಲ್ ಕೊಡ್ಪಾರೆ ಅಂದೆ ಓಕೆ ಇದು ಪಪ್ಪ ಮಸ್ತ್ ಪಾಪತೆ 60 ದಿನ ಚಾಕ್ಲೇಟ್ ಕೊಡ್ಬರತ್ತೆ ಓಕೆ ಇರೇನ್ ಅಂಗಡಿಲ್ಲ ತುಂಬೋತೀರಿ ಇಜ್ಜಲ್ಲ ತುಂಬೋಬ್ಜರೆ ಇರ್ ಕೇಂದ ಜರ ಇರ್ ಕೇಂದ ಜರ ಪಪ್ಪಡೆ ಅನ್ನ ಬರ್ತಾ ಅಂದೆ ದೇ ಕೇಂದ ಜರ ಇರ್ ಇರ್ ಬಕ ಬಪ್ಪರ ಮಲ್ಲಾಯ್ ಬಕ ಓಕೆ ಓಕೆ. ನೀವು ಮನೆಯಲ್ಲಿ ಯಾರು ಪಾಪ ಅಮ್ಮ ಪಾಪರ ಯಾರು ಪಾಪ? ಇಬ್ರು ಪಾಪ. ಈಗ ಜೋರು ಹಿಡಿದ್ರೆ ಒಳಗೆ ಹೋಗ್ಲಿಕ್ಕಿಲ್ವಾ ಅಂತ ಅಲ್ಲ ಹಾಗೆ. ಸೊ ಹಾಗಾಗಿ ಜೋರಿಲ್ಲ. ಯಾರು ಯಾರು ಜೋರು? ಮಮ್ಮಿ ಮತ್ತು ಡ್ಯಾಡಿ ಒಟ್ಟಿಗೆ ಬೈಯುದಲ್ಲ ಯಾಕೆ ಯಾಕೆ? ಹೌದಾ ಬಾರಿ ಕಷ್ಟ ಅಲ್ಲ ಜೀವನ. ನಿಮ್ಮ ಪಾಪ ಮಾರ ಆತರ ಆದ್ರೆ ನಂಗೊಂದು ಹೇಳಿ ನಾನು ಅದ್ರ ಬಗ್ಗೆ ಹೇಳ್ತೇನೆ ಆಯ್ತಾ. ಅಮ್ಮ ನೀವು ಬೈಬೇಡಿ ಮತ್ತೆ ತಪ್ಪು ಮಾಡಿದ್ರು ಕೂಡ ಸೀದಾ ಮಾತಾಡಿದ್ರು ಕೂಡ ಬೈರಿ ನೋ ಪ್ರಾಬ್ಲಮ್ ಆಯ್ತಾ. ನೀವು ಎಷ್ಟೇ ಕ್ಲಾಸ್? ಸೆಕೆಂಡ್ ಸ್ಟ್ಯಾಂಡರ್ಡ್ ಓಕೆ. ಸೆಕೆಂಡ್ ಸ್ಟ್ಯಾಂಡರ್ಡ್ ಟೀಚರ್ ಯಾರು? ನೀವು ಲಿಪ್ಸ್ಟಿಕ್ ಎಲ್ಲ ತಿಂದದ ಮಾರ ಇಲ್ವಾ? ಸ್ಮಿತಾ ಟೀಚರಾ? ಸ್ಮಿತಾ ಟೀಚರ್ ಪಾಪ ಅಲ್ಲ ಮೊನ್ನೆ ಜಾಸ್ತಿ ಮಾರ್ಕ್ಸ್ ಕೊಟ್ರು ಅಂತ. ಯಾವ ಸಬ್ಜೆಕ್ಟಿಗೆ ಜಾಸ್ತಿ ಮಾರ್ಕ್ಸ್ ಕೊಟ್ಟದ್ದು ಅವ್ರು? ಯಾವ ಸಬ್ಜೆಕ್ಟಿಗೆ? ಎಂತ ಮಾರ್ರೆ ಸ್ಮಿತಾ ಟೀಚರ್ ಯಾವ ಸಬ್ಜೆಕ್ಟ್? ಮ್ಯಾಕ್ಸ್. ಒಬ್ಬ ಮ್ಯಾಕ್ಸ್ ಯಾವ್ದು ಮಾರದು? ಮ್ಯಾಕ್ಸ್ 1+1 ಎಷ್ಟು? 3+1 4+1 4+1 ಎಷ್ಟು? 4+1 ಎಷ್ಟು? ಎಷ್ಟು ಗೊತ್ತಿಲ್ವಾ? ಎಷ್ಟು? 5 ಅವ. ನೀವು ಯಾವ್ದು
ನೀವು 5 ಹೇಳಿದ್ರು. 5 ಅಲ್ಲ 5 ಹೇಳ್ಬೇಕು ಆಯ್ತಾ. ಎಷ್ಟು 4 + 1 5 5 ಮಾರ್ರೆ 5 ಹೇಳಿದ್ದು 5 ಆಯ್ತಾ. ಹೌದು 5 ಹೇಳ್ಬೇಕು. ಎಷ್ಟು 1 + 5 1 + 5 6 6. 6 ಗೊತ್ತಾಯ್ತಾ. ಓಕೆ 1 + 4 ಎಷ್ಟು 1. 1 + 4 ಎಷ್ಟು 1 ಓಕೆ 2 + 4 1 ಓಕೆ 3 + 1 2. ಒಳ್ಳೆ ಕರೆಕ್ಟ್ ಆನ್ಸರ್ ಕೊಟ್ಟಿದ್ರಾ. 100 - 1 1 ಕರೆಕ್ಟ್. 100 × 1 2 ಪಾಯಿಂಟ್. ಓಕೆ 200 + 200 ಎಷ್ಟು 1 ಓಕೆ 400 + 400 1 ಓಕೆ. ನೀವು ತಮಿಳ್ನಾಡಲ್ಲಿ ಇದ್ರಿ ಇಲ್ಲಲ್ಲ. ಓಕೆ 4 + 1 ಎಷ್ಟು 4 + 1 ಅವ್ರ ಪಾಪ ಎಲ್ಲ ಆನ್ಸರ್ ಹೇಳಿದ್ದಾರೆ. ನಂಗೆ ಖುಷಿ ಆಯ್ತು ಅವ್ರದ್ದು ಆನ್ಸರ್. 400 + 400 ಎಷ್ಟು. ಈಗ ನೀವು ಕೂಡ ಯೋಚನೆ ಮಾಡ್ಬೋದು ನಿಂಗೆ ಯಾಕೆ ಮಾರ ಅಲ್ಲ ಹೋಗ್ ಮಾರ 400 + 400 ಕ್ಯಾಲ್ಕುಲೇಟರ್ ಉಂಟು ಅದ್ರ ಓದ್ತಿ ಹೇಳು ಅಂತಲ್ಲ. ಓಕೆ ನೀವು ಸಾಂಗ್ ಹೇಳ್ಬೇಕು. ಈಗ ಸಾಂಗ್ ಹೇಳಿ ಒಂದು ಸಾಂಗ್. ಯಾವ ಸಾಂಗ್ ಸ್ಟೋರಿ ಹೇಳ್ತೀರಾ ನಂಗೆ. ಯಾವ ಸ್ಟೋರಿ. ಓಕೆ ರೆಡಿ 1 2 3 ಸ್ಟಾರ್ಟ್. ಸ್ಟೋರಿ ಹೇಳಿ. ಮರದಲ್ಲಿ ಮತ್ತೆ one day crow was very thirsty. Look for what everywhere. At last, it's a pot. It is a little water. He could not reach the water. Okay. He touched a flower. He picked up stone. Okay. The jellicle. Okay. Okay. The water came up. How came up? ಹೀಗೆ ಮಾಡಿದ್ರೆ ಅಪ್ಪ ಆಗ್ತದ. ಜಲ್ಲಿ ನೀವು ನೋಡಿದ್ರೆ ಜಲ್ಲಿಗೆ ಅಲ್ಲಿ ಉಂಟು. ಮತ್ತೆ ವಾಟ್ ಹ್ಯಾಪನ್ ಆಫ್ಟರ್ ಜಲ್ಲಿಗಾಲ್. ಜಲ್ಲಿ ಹಾಕಿಲ್ಲ. ಮತ್ತೆಂತ ಹಾಕಿದ್ದು ಮಾರ್ರೆ. ಸ್ಟೋನ್ ಹಾಕಿದ್ದಲ್ಲ. ಆ ಸ್ಟೋನ್ ಎಲ್ಲಿ ಹಾಕಿದ್ದು. ಅದಾದ್ರ ಒಳಗೆ. ಯಾವ್ದು ಒಳಗೆ. ಅದು ನೀರು ಒಳಗೆ. ನೀರು ಒಳಗೆ ಯಾರು. ಎಲ್ಲಿಂಟು ನೀರು. ಯಾವ್ದ್ರಲ್ಲಿ. ಅದ್ರಲ್ಲಿ. ಓಕೆ ಅದ್ರಲ್ಲಿ ಅಲ್ಲಿ ಉಂಟು. ಅದು ಹಾಕಿ ಎಷ್ಟು ಕಲ್ಲು ಹಾಕ್ಬೇಕು. ಮೂರು ಕಲ್ಲು. ಓಕೆ 3 ಕಲ್ಲು ದೊಡ್ಡದು ಸೈಜ್ ಇದ್ದು. ಓಕೆ ಆವಾಗ ಎಂತ ಆಯ್ತು. ಸೇಮ್ ಇಂಗ್ಲಿಷ್. ಯು ವಾಸ್ ಟಾಕಿಂಗ್ ಇಂಗ್ಲಿಷ್. ಓಕೆ ವಾಟ್ ಹ್ಯಾಪನ್ ಆಫ್ಟರ್ವರ್ಡ್ಸ್. ರಮೇಶ ಕೇಮ್ and told ka. ಹಾಗೆ ಹೇಳಿದ್ರಾ. ಮತ್ತೆ ಎಂತ ಆಯ್ತು ಅಲ್ಲಿ. ಎಂತ ಆಯ್ತು. What happened? What happened? Crow drank the water and flew away. Oh, what is the moral of the story? Happy what you have. What you happy, what you may have. Okay, super. What of the story is big size the ಕಲ್ಲು pot. ಅಲ್ಲಿ pot ಉಂಟಲ್ಲ ಅಲ್ಲಿ ಕಲ್ಲಾಗಿ what you have. moral of the story. super. ಟ್ಯಾಪ್ ಕೊಡಿ ಅವರಿಗೆ. ಸಾಲಿಡ್ ಸ್ಟೋರಿ. ಓಕೆ ಅಂಡ್ ನೀವೊಂದು ಸ್ಟೋರಿ ಹೇಳಿ. ಯಾವ ಸ್ಟೋರಿ ಹೇಳ್ತೀರಾ. ನಿಮ್ದು ಜಲ್ಲಿಕಲ್ಲು ಇದು ಸಿಂಡ್ರೆಲ್ಲ. ಓಕೆ ಸಿಂಡ್ರೆಲ್ಲ. ರೆಡಿ 1 2 3 ಸ್ಟಾರ್ಟ್. Once upon a time, there lived a girl named Cinderella. ಓಕೆ ಉರ್ಮಿಳ ಇತ್ತಲ್ಲ ರೀ. ಸಿಂಡ್ರೆಲ್ಲ. ಓಕೆ ಸಿಂಡ್ರೆಲ್ಲ ಬೇಡ ಊರ್ಮಿಳ. ಐ ಲೈಕ್ ಊರ್ಮಿಳ. ಓಕೆ ರೆಡಿ. ಊರ್ಮಿಳ ವಾಸ್. Cinderella was small. Was small, yeah. Age of 8 or 7. Okay. One day her mother died. Her father married. Father married. Okay. Married. One girl. ಫಸ್ಟ್ ಹೇಳ್ತೀರಾ. ಫಸ್ಟ್ ಗ್ರಿಪ್ ಸಿಗ್ತದೆ ನೋಡಿ. ಓಕೆ ರೆಡಿ 1 ಕನ್ನಡದಲ್ಲಿ ಹೇಳ್ತೀರಾ. ಓಕೆ ರೆಡಿ 1 2 3 ಸ್ಟಾರ್ಟ್. ಒಂದು ದಿನ ಒಂದು ಹುಡುಗಿ ಇಲ್ಲ. ಹುಡುಗಿ ಇದ್ಲು. ಸಿಂಡ್ರೆಲ್ಲ. ಓಕೆ ಮಳೆಗಾಲ ಆಯ್ತು.
ನಂಬರೇ ಇರ್ಲಿಲ್ಲ, ಸಿಂಡ್ರೆಲ್ಲ ಆಯ್ತಾ. ಒಂದಿನ ಅವಳ ಮಮ್ಮಿ ಸತ್ತೋದ್ರಂತೆ. ನೀ ಖುಷಿಯಲ್ಲಿ ಹೇಳುದ ಓಕೆ, ಸತ್ತೋದ್ರು. ಆದ್ಮೇಲೆ ಅವಳ ಡ್ಯಾಡಿ ಇನ್ನೊಂದು ಮದ್ವೆ ಆದ್ರಂತೆ. ಮತ್ತೆ ಅವನ ಸತ್ತೋದ್ನಂತೆ ಮದುವೆ ಆದ್ಮೇಲೆ. ಅದು ಕೆಲವರು ಹೇಳ್ತಾರೆ, ಸತ್ಯ ಅದು. ಓಕೆ ಓಕೆ. ಆಮೇಲೆ ಅವಳಿಗೆ ಸ್ಟೆಪ್ ಮದರ್ ಮತ್ತೆ ಸ್ಟೆಪ್ ಸಿಸ್ಟರ್ಸ್ ಇದ್ರಂತೆ. ಅಂದ್ರೆ ಸ್ಟೆಪ್ ಅಂದ್ರೆ ಸೆಕೆಂಡ್ ಫ್ಲೋರ್ ಹೋಗುವ ಸ್ಟೆಪ್ ಅಲ್ಲಿ, ಎರಡನೇ ಫ್ಲೋರ್ ಅಲ್ಲಿ ಓಕೆ, ಸ್ಟೆಪ್ ಮದರ್ ಅಂಡ್ ಸ್ಟೆಪ್ ಫಾದರ್, ಸ್ಟೆಪ್ ಸಿಸ್ಟರ್ಸ್. ಓಕೆ. ಅವ್ರು ತುಂಬಾ ಜೋರಂತೆ. ನಿಮ್ಗೆ ಯಾರು ಹೇಳಿದ್ದು? ಮಮ್ಮಿ ಮಮ್ಮಿ ಹೇಳಿಕೊಟ್ಟದ್ದು. ಓಕೆ ಓಕೆ. ಮತ್ತೆ ಎಲ್ಲ ಕೆಲ್ಸಗಳು ಕುರ್ಚಿ ಬರ್ಸ್ಲಿಕ್ಕೆ ಒಂದಿನ ರಾಜದ್ದು ಕಿಂಗ್ ಎಲ್ಲರ್ಸ ಬಂದಿದ್ರಂತೆ. ಅವರೆಲ್ಲ ಅನೌನ್ಸ್ ಮಾಡಿದ್ರಂತೆ. ಎಲ್ಲರ್ಸ ಕೇಳಿ ರಾಜನಿಗೆ ಹೊಸ ಹುಡುಗಿ ಬೇಕಂತ. ರಾಜನಿಗೆ ಹೊಸ ಹುಡುಗಿ ಬೇಕು. ಅವ್ರ ಸಿಸ್ಟರ್ಸ್ ಕೇಳಿ ತುಂಬಾ ಖುಷಿ ಆದ್ರು ನಂಗೆ. ಅವ್ರೇ ಮದುವೆ ಆಗ್ತಾರೆ ಅಂತ. ಆಮೇಲೆ ಅವಳಿಗೆ ಸಾಕ್ಷಿ ಇತ್ತಂತೆ ನೋಡ್ಬೇಕಂತ. ಯಾರಿಗೆ? ಸಿಂಡ್ರೆಲಾಗೆ, ಉರ್ಮಿಳಾಗೆ. ಕರೆಕ್ಟಾ? ಅವಳು ಹೇಳಿದ್ಲಂತೆ ನಂಗೆ ಬೌಲಿಗೆ ಹೋಗ್ಬೇಕು ಆಸೆ, ಬೌಲಿಂಗ್ ಹಾಕ್ಬೇಕು ಅಂತ ಆಸೆ ಪ್ಯಾಲೇಸಿಗೆ. ಅವಳಿಗೆ ಹೋಗ್ಬೇಕಂತ ಆಸೆ ಇತ್ತು. ಹೋಗುವಾಗ ತುಂಬಾ ನೈಟ್ ಆಗಿತ್ತಂತೆ. ತುಂಬಾ ನೈಟ್ ಕತ್ತಲೆ. ಓಕೆ. ಆಮೇಲೆ ಅವಳ ಫ್ರೆಂಡ್ಸ್ ರ್ಯಾಟ್ ಎಲ್ಲ ಬಂದು, ರ್ಯಾಟ್ ಅಂದ್ರೆ ಇಲಿ, ರ್ಯಾಟ್ ಮತ್ತೆ ಕೂಗ್ತಿದ್ಲಂತೆ. ಯಾಕೆ? ನನ್ನ ಕರ್ಕೊಂಡು ಹೇಗೆ ಕೂಗ್ತಿದ್ಲಂತೆ. ಆಮೇಲೆ ಫೆರಿ ಗೋಟ್ ಮದರ್ ಬಂದ್ರಂತೆ. ಆಮೇಲೆ ಪಂಪ್ಕಿನ್ ಎಲ್ಲ ತಕೊಂಡ್ ಬರ್ಲಿಕ್ಕೆ ಹೇಳಿದ್ರು. ರ್ಯಾಟ್ ಎಲ್ಲ ತಕೊಂಡ್ ಬರ್ಲಿಕ್ಕೆ, ಕ್ಯಾರೆಟ್ ಅಲ್ಲ ಮತ್ತೆ ದೊಡ್ಡದು ಇದು ಮಾಡಿದ್ರು. ಎಂತ? ಕಾರ್ ರೆಡಿ ಮಾಡಿ ಹೋದ್ರಂತೆ ಪ್ಯಾಲೇಸಿಗೆ. ಪ್ಯಾಲೇಸಿಗೆ ಹೋಗಿ ಕಿಂಗ್ನು ಯಾರಿಗೆ ನೋಡಿ ಇಷ್ಟ ಮಾಡ್ಲಿಲ್ಲಂತೆ. ಆಮೇಲೆ ಸಿಂಡ್ರೆಲ್ಲ ಬರುವಾಗ ಅವಳು ಸ್ಟಾರಿಂಗ್ ಮಾಡಿದಂತೆ. ವೆರಿ ಗುಡ್ ಮದರ್ ಹೇಳಿದ್ರಂತೆ 12 o'clock ನೀನ್ ಬರ್ಬೇಕಿಲ್ಲ, ಸ್ಟೆಪ್ ಸಿಸ್ಟರ್ಸ್ ಬೈತಾರ ಅಂತ ಹೇಳಿದ್ರು. ಪ್ರಿನ್ಸ್ ಸಿಂಡ್ರೆಲ್ಲ ನೋಡಿದಂತೆ. ಆಮೇಲೆ ಡ್ಯಾನ್ಸ್ ಎಲ್ಲ ಮಾಡಿದ್ರಂತೆ. ಡ್ಯಾನ್ಸ್ ಮಾಡಿ ಅಷ್ಟರಲ್ಲಿ 12 o'clock ಆಯ್ತಂತೆ. ಎಷ್ಟು ರಾತ್ರಿ? ಆಮೇಲೆ ಫೇರಿ ಗಾಟ್ ಮದರ್ ಹೇಳಿದ ನೆನಪಾಯ್ತಂತೆ. ಎಂತ ನೆನಪಾಯ್ತು? ನೀನು ಬೇಗ ಬರ್ಬೇಕಂತ. ಆಮೇಲೆ ಅವಳು ಓಡಿಕೊಂಡು ಬರುವಷ್ಟರಲ್ಲಿ ಒಂದು ಗ್ಲಾಸ್ ಶೂ ಬಿತ್ತಂತೆ. ಶೂ ಬಿದ್ದು ಅವಳ ಮನೆಗೆ ಹೋಗುವಾಗ ಅಷ್ಟೊತ್ತಿಗೆ 1 o'clock ಆಗಿತ್ತು. ಎಲ್ಲ ಬಿದ್ದದ್ದು. ಆಮೇಲೆ ಪುನಃ ಮನೆಗೆ ಹೋದ್ಲಂತೆ. ನೆಕ್ಸ್ಟ್ ಡೇ ಶೂ ಹಿಡ್ಕೊಂಡು ಎಲ್ಲರ್ಸ ಬಂದಿದ್ರಂತೆ. ಅಲ್ಲ, ಲಾಸ್ಟ್ ಸಿಂಡ್ರೆಲ್ಲ ಮನೆಗ್ ಬಂದ್ರಂತೆ. ಆಗ ಸ್ಟೆಪ್ ಮದರ್ ಅವಳನ್ನ ಲಾಕ್ ಮಾಡಿ ಇಟ್ಟಿದ್ರಂತೆ. ಆಮೇಲೆ 2 ಹುಡುಗಿಯರು ಫಿಟ್ ಆಗ್ಲಿಲ್ಲ. 2 ಹುಡುಗಿಯರು ಫಿಟ್ ಆಗ್ಲಿಲ್ಲ ಅಂತ? ಯಾಕಂತೆ? ಅದು ತುಂಬಾ ಟೈಟ್ ಇತ್ತಂತೆ. ಆಮೇಲೆ ಮೇಲೆ ಹೋದ್ರಂತೆ. ಮೇಲೆ ಹೋದ್ಮೇಲೆ ಅಲ್ಲಿ ಸಿಕ್ಕಿದ್ರಂತೆ ಯಾರು? ಸಿಂಡ್ರೆಲ್ಲ. ಮತ್ತೆ ಫಿಟ್ ಆಯ್ತಂತೆ. ಫಿಟ್ ಆಗಿ ಮತ್ತೆ ಅವ್ರಿಗೆ ಅನ್ಸಿತ್ತಂತೆ ಅಷ್ಟು ಪಾಶ್ ಇಲ್ಲ ಅಂತ. ಆಮೇಲೆ ಅವಳತ್ರ ಇನ್ನೊಂದು ಗ್ಲಾಸ್ ಶೂ ಇತ್ತಂತೆ. ಅದನ್ನ ತೋರ್ಸ್ಲಿಕ್ಕೆ ಹೋಗುವಾಗ ಸ್ಟೆಪ್ ಮದರ್ ಅವಳ ಕಾಲಿಟ್ಟಿಲ್ಲಂತೆ ಸ್ಟೆಪ್ ಅಲ್ಲಿ. ಆಮೇಲೆ ಅವಳು ಬಿದ್ಲಂತೆ. ಆಮೇಲೆ ಗ್ಲಾಸ್ ಅಲ್ಲ ಸೇಮ್ ಕಲರ್ ಇತ್ತು ಗ್ಲಾಸ್ ಇದು. ಆದ್ಮೇಲೆ ಇವಳು ಕರೆಕ್ಟ್ ಅಂತ ಮದ್ವೆ ಆದ್ರು. ಸಾಲಿಡ್ ಸ್ಟೋರಿ. ಅವರಿಂದ ಕ್ಲಾಪ್ಸ್ ಕೊಡಿ ಇವರಿಗೆ. ನಿಮ್ಗೆ ಡೈರೆಕ್ಟ್ಲಿ ಸೀದಾ ಮದುವೆ ಆಗಿ ಅಲ್ಲಿ ಎಂಡಿಗೆ ಹೋಗ್ಬೋದಿತ್ತು. ನೀವು ನೈಟ್ 1, 2, 3 ಗಂಟೆ 4 ದೇವ ಎಂತ ಲಾಂಗ್ ಸ್ಟೋರಿ ಮಾಡಿ ಭಾರಿ ಖುಷಿ ಆಯ್ತು. ಯಾರು ಹೇಳಿದ್ದು ಸ್ಟೋರಿ? ಮಮ್ಮಿ. ಮಾರಲ್ ಆಫ್ ದ ಸ್ಟೋರಿ ಯಾರಿಗ್ ಗೊತ್ತು ಈ ಕತೆ? ಯಾರಿಗೂ ಈ ಕತೆ ಹೇಳಿ ತೊಂದ್ರೆ ಮಾಡಬಾರ್ದು. ಸತ್ಯವಾಗಿ ಅಲ್ಲ,
ಯಾರಿಗಿಸು ಹೇಳ್ಬೇಡಿ, ಮೊರಲ್ ಆಫ್ ದ ಸ್ಟೋರಿ. ಓಕೆ, ಎಸ್. ನೀವೊಂದು ಸ್ಟೋರಿ ಹೇಳಿ. ಸ್ಟೋರಿ ಗೊತ್ತು ನೀರಿಗೆ ಪದ್ಯ ಬನ್ಪರೆ ಇಂಕ ಪ್ಲೀಸ್ ಮಂಜಿ ಪದ್ಯ ಬನ್ಲಿ ನಿಜ. ನೀವೊಂದು ಪದ್ಯ ಹೇಳಿ ಇವ್ರೆ. ಒಂದು ಪದ್ಯ ಹೇಳಿ, ನಿಮ್ಮ ವಾಯ್ಸ್ ಒಳ್ಳೇದುಂಟು. ನಿಲ್ಲಿ ನೀವು ಒಮ್ಮೆ ಡೈರೆಕ್ಟ್ ಬೆಳಗ್ಗೆ ಹೊತ್ತು ಎಲ್ಲಿಗೆ ಹೋಗುದು? ರೆಡಿ, 1 2 3 ಸ್ಟಾರ್ಟ್. ಬೆಳಿಗ್ಗೆದ್ದು ಯಾರ ಮುಖವನ ನೋಡಿದೆ, ಅಂದಾನು ಅದೃಷ್ಟಾನು ಮುಂದೆ ಕುಂತಿದೆ. ಬೆಂಡೆಕಾಯಿ ಒಬ್ಬ ಯಾವ್ದು ಬರು ಬೆಂಡೆಕಾಯಿ ಹೇಗೇನು ಹೇಳಿ. ರೆಡಿ ರೆಡಿ 1 2 3 ಸ್ಟಾರ್ಟ್. ಬೆಳಿಗ್ಗೆದ್ದು ಯಾರ ಮುಖವನ ನೋಡಿದೆ, ಅಂದಾನು ಅದೃಷ್ಟಾನು ಮುಂದೆ ಕುಂತಿದೆ. ಇನಗಂಡ ಕನಸು ಬ್ಲಾಕ್ ಅಂಡ್ ವೈಟ್ ಈಗ ಬಣ್ಣವಾಗಿದೆ. ಬರೆಯುವಾಗ ಇಂಕ್ ಖಾಲಿ ಆಯ್ತು, ಬೆಳಿಗ್ಗೆ ಆಯ್ತು. ನೆಕ್ಸ್ಟ್ ಬರೆಯುವ ಗಮನ ಈಗ ತಾನೇ ನೋಡಿದೆ, ಕನಸಲ್ಲಿ ಅಳಲೆ ಬಳ್ಳಿ ಬಂದು ಅರೆ ಮುದ್ದಾಣಿ ಅಯ್ಯಯ್ಯೋ ಕಚ್ಚು ಕುಳಿತಳಲ್ಲಾರೆ. ನೆನಪು ಹೋಯ್ತು ನಂಗೆ. ಆಯ್ತಾ ಆಯ್ತಾ ಉಂಟಾ? ಆಯ್ತಾ? ಸೂಪರ್ 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 ಸೂಪರ್. ನೀರೇ ಗೊತ್ತಿರುತ್ತೆ ಒಂದು ಬೆಳಿಗ್ಗೆದ್ದು ಯಾರು ನರಕ್ಕ ಬಂತೀರಾರು ಈರ್ ಬನ್ನೆ ಬೆಳಿಗ್ಗೆದ್ದು ಯಾರ ಮುಖ ಬನ್ಲೆ ಬಾಬಾ. ನೀವು ಬೆಳಿಗ್ಗೆ ಹೇಳುದು ಸ್ವಲ್ಪ ಲೇಟ್ ಆಗ್ತದಲ್ಲ, ನಿಮ್ಗೆ ಗೊತ್ತಾಗ್ತದೆ, ಇದು ನೋಡುವಾಗ ಗೊತ್ತಾಗ್ತದೆ ಹೀಗೆ. ಓಕೆ, ಸೂಪರ್. ಆಯ್ತಾ? ಅಂಡ್ ಗಣೇಶರೇ ಪದ್ಯ ಹೇಳುದಿಲ್ವ ನೀವು? ಒಂದ್ ಹೇಳಿ ಮಾರ್ರೆ, ಹೇಳುದಿಲ್ವಾ? ಪದ್ಯ ಯಾವ್ದು ಪದ್ಯ ಉಂಟು ಬೇರೆ? ಒಂದು ಪದ್ಯ ಉಂಟು ಬಾರಿ. ದಮ್ದೇರ್ ಹೇಳಿ. ರೆಡಿ 1 2 3 ಸ್ಟಾರ್ಟ್. ರೆಡಿ? ದಮ್ದರೆ 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 ದಮ್ದ ದಮ್ದರೆ ದಮ್ದರೆ ದಂದರೆ ದಮ್ 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 ಕಥೆಯೊಂದ ಹೇಳಿದೆ. ನೀವು ಹಾಗೆ ಹೇಳಿದ ಕಥೆ ನೀವು ಹೇಳಿದ್ರೆ ಉಂಟಲ್ಲ, ಅದು ಬೇಡ ಆಗೋದು. ಓಕೆ, ರೆಡಿ 1 2 3 ಸ್ಟಾರ್ಟ್. ಅಗೇನ್ ದಮ್ದರೆ 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 ದಮ್ದ ದಮ್ದರೆ ದಮ್ದರೆ ದಮ್ 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 ಕಥೆಯಿಂದ ಹೇಳಿದೆ. ಸರಿ ಗುರ್ತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲ್ಲಿ, ಕಾಲಿಡರ್ ವಾಲಲ್ಲಿ ಸಾಲದೆ ಬರೀ ಗುರ್ತುಗಳು ನಾಗೀಚಿದೆ. ಎಂತ ಗೀಚಿದೆ ನೀವು? ನಾಗೀಚಿದೆ ಫ್ರೆಂಡ್ಶಿಪ್ಪಿನಲ್ಲಿ ದಮ್ದರೆ ದಂಬರೆ ದಂಬರೆ ದಂಬರೆಗೆ ದಮ್ದರೆ 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 ದಮ್ ದಮ್ ದಮ್. ಸೂಪರ್ 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 ಸೂಪರ್. ಕ್ಲಾಪ್ಸ್ ಕೊಡಿ ಅವರಿಗೆ. ಓಕೆ, ಅಂಡ್ ನಿಮ್ಮ ದಮ್ ಉಂಟಲ್ಲ, ನಂದು ದಮ್ ಖಾಲಿ ಆಗ್ತಿಲ್ಲಿ. ಓಕೆ, ಸೂಪರ್. ಸೊ ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ಕಾರ್ಯಕ್ರಮ ಮುಂದುವರೆದ. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಓಕೆ, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ವಿಶೇಷ ಕಾರ್ಯಕ್ರಮ ಮತ್ತೊಮ್ಮೆ ಸ್ವಾಗತ. ಸೂಪರ್. ಅರ್ನ ದಮ್ ಸಾಲಿಡ್ ಇರ್ತದೆ. ಈ ರೂಪದ್ಯ ಅನ್ಪರಿತೆ ಜಾನಿ ಜಾನಿ ಎಸ್ ಪಾಪ ಅನ್ಪರೆ ಈಗ ಪಲ್ಲೆ ಜಾನಿ ಜಾನಿ ಬಕ್ಕ ಸೂಪರ್ 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 ಸೂಪರ್. ಕುಡ ಪಲ್ಲೆ ರೆಡಿ 1 2 3 ಸ್ಟಾರ್ಟ್.
Johnny. Yes, Papa. Eating sugar? No, Papa. Telling lie? Nyai. Okay. Twinkle little star. How good is it? Twinkle. Ready? 1, 2. Twinkle. ಮತ್ತೆ? How I wonder? ಗೊತ್ತಿಲ್ಲ. ನೀವು ಸೈಕಲಲ್ಲಿ ಹೋದದೆ ಅಲ್ಲ, ಮತ್ತೆ ತುಂಬಿಕೊಂಡು ಬರುದಲ್ಲ, ತುಂಬುದು. ಕರೆಕ್ಟ್. ಓಕೆ, ಈಗ ಪದ್ಯ ಹೇಳುದು ನೀವು. ಒಂದೇ ಜಾನಿ ಟ್ವಿಂಕಲ್. ಇದು ತೊಂಡೆಕಾಯಿ, ಬೆಂಡೆಕಾಯಿ, ಸೌತೆಕಾಯಿ ಮತ್ತೆ ಬದನೆಕಾಯಿ ಇಲ್ವಾ? ಓಕೆ. ಯಾಕಂದ್ರೆ ನಾಯಿ ಇತ್ತು ನತಿ ಆ ಬುಲ್ಪು ನೆಂಚ ಅದೇ ಭಯಾಂಗ ನಿಂಚ ಭಯ ಇಂಚ ಆತ್ಮ ಎಲ್ಲ ಭಯ ಐತಿ. ಅಪ್ಪಕ್ಕ ಪಿಲಿಕವಿ ನಾವು ಕುಳ್ಳಾದಿನಿ ಮುಂಕು ಹೋಯ್ತಾ ನಾಯಿದ ಮುಂಕತೆ ಬಾಯಿ ಹೋಯ್ತಾ ಕುಳ್ಳಾದಿನಿ ಪಕ್ಕಿದ ಬಾಯಿ ಕುಳ್ಳಾದಿನಿ. ಅದೇ ಪಕ್ಕಿದೀತೀನಿ ತೆತ್ತಿದೀತೀನಿ ಅದೇ ಎಡ್ಡೆತ್ತನತೆ ಎಡ್ಡೆ ಲಯನ್ ಅತೆ ಲಯನ್ ಅಂಚ ಬಾರಿ ಜೋರುಂಡದೆ ಅವೆಂಚ ಮಲ್ಪುಂಡು. ಓಕೆ ಒಂದು ಅವು ಇಂಚ ಮಸ್ತ್ ಜೋರು ಮಲ್ಪುಂಡದೆ ಅವು ಮಲ್ಪುಂಡತೆ. ಓಕೆ ಎಲಿಫೆಂಟ್ ಇಂಚ ಮಲ್ಪುಂಡು ಎಲಿಫೆಂಟ್ ಲಯನ್ ಅಂಚ ಮಲ್ಪುಂಡು. ಬೊಕ್ಕ ಚಿಂಪಾಂಜಿ ಅಂಚ ಮಂಕಿ ಅಂಚ ಮಂಕಿ ಮಂಕಿ ಬ್ಯಾತ್ ಸ್ಟೈಲ್ ಬರ ಮಲ್ಪು ಇಂಚ ಅವು ಎಂಚ ಮಲ್ಪುನು ಅವು ಚೇಂಜ್ ಮಲ್ಪುನು ಅದೇ ಅವಕ್ಕೆ ಬುದ್ಧಿ ಬೈದಿತ್ತೆ ಅವು ಜನಕ್ಕೂ ನೀರು ಬಂದು ಮಲ್ಸಿ ಇಡಲ್ಲ ಮಂಕಿ ಬೂತ್ ಬಂದ್ ಮಲ್ಪುನು ಬೈಕ್ ಬಿಡ್ಬಿಡಿತ್ತೆ ಬೈಕ್ ಬಿಡ್ಬಿಡ್ತದೆ ಬೈಕ್ ಗೊತ್ತು ಯಾಕೆ ಭಾಷೆ ಇದ್ದದೆ. ಕರೆಕ್ಟ್. ಈರು ಸೈಕಲ್ ಬಿಡ್ಲಿಕ್ಕೆ ಅವು ಬಲ್ಪುಡ್ಜಿ ಅದೇ ಬಾರಿ ವಿಷಯ. ಅಪ್ಪ ಬಿಡ್ತಾರೆ. ಓಕೆ. ಯಾರು ಬಂದಿದ್ದಾರೆ ಮನೆಯಿಂದ? ಯಾರು ಬಂದಿದ್ದಾರೆ? ಶಟರ್ ಬಂದ್ ಮಾಡಿದಾರಾ? ಯಾರು ಬಂದಿದ್ದಾರೆ ಮನೆಯಿಂದ? ಯಾರೆಲ್ಲ ಬಂದಿದ್ದಾರೆ? ಅಪ್ಪ ಬಂದಿದ್ದಾರಾ? ಮತ್ತೆ ಯಾರು ಬಂದ? ಅಮ್ಮ ಬಂದಿದ್ದಾರಾ? ಮತ್ತೆ ಯಾರು ಬಂದ? ತಂಗಿ ಬಂದಿದ್ದಾರಾ? ತಂಗಿ ಅಳಿದಾರಾ? ಓಕೆ ಓಕೆ. ಅಪ್ಪನ ಹೆಸರೇನು? ಹೌದಾ? ಓಕೆ, ಅವರಿಗೆ ನಾನು ಮಾತಾಡ್ತೇನೆ ಈಗ. ಅದೇ ಓಕೆ, ರೆಡಿ? ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಶೈಲೇಂದ್ರ. ಇವ್ರ ಮನೇಲಿ ಹೇಗೆ? ಅದೊಂದು ಫಸ್ಟಿಗೆ ಫುಲ್ ಆಕ್ಟಿವ್ ಅಲ್ಲ? ಓಕೆ. ನಿಮ್ಮ ಮೊಬೈಲ್ ಇವ್ರ ಜೊತೆ ಇರುದಾ ಅಂತ ಮನೆಯಲ್ಲಿ? ಇಲ್ಲ ಮೊಬೈಲ್ ಯೂಸ್ ಮಾಡಲ್ಲ, ಫುಲ್ ಆಟ ಆಡೋದು. ಓಕೆ. ಸೊ ಪದ್ಯ ಎಲ್ಲ ಹೇಳ್ತಾರಾ? ಸ್ವಲ್ಪ ಹೇಳ್ತಾರೆ. ಇವ್ರದ್ದು ಒಂದು ಸ್ಟೋರಿ ಸೂಪರ್ ಉಂಟು. ಅದು ಇದು ಸೈಜ್ ಕಲ್ಲು ಮತ್ತೆ ಯಾವ್ದು ದಸ್ಟಿ ಕ್ರೋ Thirsty crow. Okay. Moral of the story? Be happy what you have. What you have. ಎಲ್ರು ಆಯ್ತಾ? ಓಕೆ. ಸೊ ಏನು ಟ್ಯಾಲೆಂಟ್ ಇದೆ ಇವರಿಗೆ? ನೀವು ನೋಟಿಸ್ ಮಾಡ್ತೀರಲ್ಲ ಕೆಲವೊಂದ್ಸತಿ. ಡ್ಯಾನ್ಸ್, ಡ್ರಾಯಿಂಗ್ ಮಾಡ್ತಾರೆ, ಗೀಸ್ತಾ ಇರ್ತಾರೆ, ಗೋಡೆ ಮೇಲೆ. ಹೌದಾ? ಓಕೆ. ಸೊ ಏನ್ ಆಗ್ಬೇಕು ಅಂತ ನಿಮ್ಮೊಂದು ಆಸೆ ಫ್ಯೂಚರಲ್ಲಿ? ಏನಾಗ್ಬೋದು ಇವರು ನಿಮ್ಮ ಒಂದು ಯೋಚನೆಯಲ್ಲಿ? ಆಗ್ಲಿ ಅಲ್ವಾ ಅವರ ಒಂದು ಇಂಟ್ರೆಸ್ಟ್. ಓಕೆ. ಸೊ ನಿಮ್ಗೆ ಪಾಠ ಮಾಡ್ತಾರಾ ಮನೆಗೆ ಬಂದು ಟೀಚರ್ ತರ? ಇಲ್ಲ ಅಲ್ಲ? ಇಲ್ಲ. ಇವ್ರು ಹೇಳಿದ್ರು ನೀವು ಜೋರಂತೆ. ಹೌದಾ? ಇಲ್ಲ, ಪಾಪ ಹೇಳಿದಾರೆ. ಅದ ಓಕೆ. ಅಮ್ಮ ಜೋರಲ್ಲ? ಕರೆಕ್ಟ್. ಅವ್ರ ಬಗ್ಗೆ ಮಾತಾಡ್ತೇನೆ ನಾನು ಅಲ್ವಾ? ಓಕೆ. ಪಾಪರ? ಓಕೆ. ಅಮ್ಮನ ಜೊತೆ ಮಾತಾಡೋಣ. ಇವ್ರು ಏನ್ ಮಾತಾಡ್ತಾರೆ ನೋಡ್ಬೇಕು. ನಮಸ್ತೆ ಅಮ್ಮ. ನಿಮ್ಮ ಹೆಸರು? ಶ್ರುತಿ. ಓಕೆ. ಇವ್ರ ಮನೆಯಲ್ಲಿ ಸ್ವಲ್ಪ ಪೋಖ್ರಿ ಅಂತ ಅಲ್ಲ, ನಿಮ್ಗೆ ಗೊತ್ತಾಗ್ತದ ಅದು. ಓಕೆ. ಮನೇಲಿ ನೀವು ಮಾಡಿರುವ ತಿಂಡಿ ಯಾವ್ದು ಇಷ್ಟ? ಪುಲಾವ್? ಇಲ್ಲ, ಅವನು ಖಾರ ತಿನ್ನೋದು ಕಡಿಮೆ. ಹೌದಾ? ಓಕೆ. ಚಪ್ಪೆ ತಿನ್ನೋದು ಜಾಸ್ತಿ. ಹೌದಾ? ಚಪಾತಿಯಾ? ಚಪ್ಪೆ ತಿನ್ನೋದು, ಖಾರನೇ ತಿನ್ನೋದು. ಚಪ್ಪ ಅಂದ್ರೆ ಯಾವ್ದೆಲ್ಲ? ಬಾಯ್ಲ್ಡ್ ವೆಜಿಟೇಬಲ್ಸ್ ಆ ತರ. ಓಕೆ ಓಕೆ. ಚಪ್ಪೆ ನೀವು? ಓಕೆ. ಚಪ್ಪೆ ಅಲ್ಲ? ಓಕೆ. ಅವ್ರು ಯಾರು? ಅಕ್ಕ. ನಿಮ್ಮ ಹೆಸರೇನು? ಸಾಕ್ಷಿ. ಹೌದಾ? ಓಕೆ. ಇದು ಗಲಾಟೆ ಮಾಡ್ತೀರಾ ನೀವು? ಯಾವ್ದಕ್ಕೆ? ಎಂತ ರೀಸನ್ ಎಂತ? ಎಂತಕ್ಕೆ? ಕಲರ್ ಕೊಡಲ್ಲ ಅಂತ ಅಲ್ಲ? ಓ, ಮತ್ತೆ ರಿಮೋಟಿಗೆಲ್ಲ
ರಿಮೋಟಿಗೆ ಇದು ಎಷ್ಟನೇ ರಿಮೋಟ್ ಈಗ? 8ನೇ ರಿಮೋಟಾ? 3ನೇ ರಿಮೋಟ್? ಒಂದೇ? ಎರಡಾ? ಓಕೆ ಓಕೆ. ನೀವೇನ್ ಮಾಡ್ತಿದ್ರಿ? 3ಆ? ಏನ್ ಕಲಿತಿದ್ದೀರಾ? ಥರ್ಡ್ ಸ್ಟ್ಯಾಂಡರ್ಡಾ? ಓಕೆ, ಆಲ್ ದಿ ಬೆಸ್ಟ್ ನಿಮ್ಗೆ. ಓಕೆ, ಬಾಯ್ 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 ಬಾಯ್. ಯಾರು ಬಂದಿದ್ದಾರೆ? ಮಮ್ಮಿ ಮತ್ತೆ ಲೆವಿನ್ ಹುಡುಗಿ. ಲೆವಿನ್, ಓಕೆ ಓಕೆ. ಅಮ್ಮನ ಹೆಸರಿಗೆ ಮಮತಾ. ಹೌದಾ? ಓಕೆ, ಅಮ್ಮನ ಹತ್ರ ಮಾತಾಡ್ತೀನಿ ಈಗ, ಆಯ್ತಾ? ನಿಮ್ಮ ಹಾಗೆ ಅಂತ ಹೇಳಿದ್ರೆ ಟೊಮೆಟೊ ಬಿಸಾಡಿದಲ್ಲ. ನಿಲ್ಲಿ. ನಮಸ್ತೆ ನಮಸ್ತೆ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಮಮತಾ. ಓಕೆ, ಗ್ರೇಟ್. ಅಂಡ್ ಇವ್ರ ಮನೇಲಿ ಹೇಗೆ ಪೋಖ್ರಿಯಾ? ಸೈಲೆಂಟ್ ಇದ್ದಾರಲ್ಲ. ಪೋಖ್ರಿ ಪಾಠ ಮಾಡ್ತಾರ ನಿಮ್ಗೆ? ಹೌದಾ? ಎಂತ ಪಾಠ ಮಾಡ್ತಾರೆ ಇವರು? ಅವ್ರಿಗೆ ಗೊತ್ತಿಲ್ಲ. ಟೀಚರ್ ತರ ಮಾತಾಡ್ತಾರ? ಓಹೋ, ಪನಿಷ್ಮೆಂಟ್ ಎಲ್ಲ ಕೊಡ್ತಾರ ನಿಮ್ಗೆ? ಇಲ್ಲ. ಕೆಲಸ ಮಾಡ್ತಾರ ಮನೇಲಿ? ಕೆಲಸ ಮಾಡ್ತಾರ ಇವರು? ಇಲ್ಲ. ಡ್ರಾಯಿಂಗ್ ಮಾಡ್ತಾನೆ. ಡ್ರಾಯಿಂಗ್ ಎಂತ ಮಾಡ್ರೆ? ಇದು ಕೆಲಸ ಮಾಡ್ತಾರೆ. ಅವರ ಡ್ರಾಯಿಂಗ್. ಮತ್ತೆ ನೀವೊಂದು ಸ್ಟೋರಿ ಹೇಳಿದ್ರು, ಭಾರಿ ಒಳ್ಳೇದಿತ್ತು ಮಾರ್ರೆ, ಭಯಂಕರ. ನಾನಂದ್ರೆ ನಾಳೆ ಆಗ್ತದೆ ಅಂತ ಅನ್ಸ್ಕೊಂಡೆ. ಓಕೆ, ಸೂಪರ್ ಆಗಿದೆ ಸ್ಟೋರಿ, ಒಳ್ಳೆ ನಾಲೆಜ್ ಉಂಟು ನಿಮ್ಗೆ. ಸಿಂಡ್ರಲ್ಲ, ಅದು ಊರ್ಮೇಲೆ ಯಾರು ಹೇಳಿದ್ರು? ಸಿಂಡ್ರಲ್ಲ. ಓಕೆ ಓಕೆ. ಏನ್ ಮೇಡಮ್ ಇವರಿಗೆ ಒಂದು ಆಸೆ ಏನಾಗ್ಬೇಕು ಅಂತ ಹೇಳಿದ್ರೆ ಇವರು ನಿಮ್ ಜೊತೆ? ಟೀಚರ್ ಆಗ್ಬೇಕು, ಡಾಕ್ಟರ್ ಆಗ್ಲಿಕ್ಕೆ ಆಸೆ. ಹೌದಾ? ಯಾವ್ದ್ರದ್ದು ಡಾಕ್ಟರ್? ಯಾವ್ದಾದ್ರು ಡಾಕ್ಟರ್ ಅಂತೆ? ಯಾವ್ದ್ರದ್ದು? ಇಂಜೆಕ್ಷನ್ ಅಲ್ಲ. ಮತ್ತೆ ಎಂತ ಕೊಡ್ತೀರಾ? ಮಾತ್ರೆ ಹಾಕಿ ಮತ್ತೆ ಫಿಲಿಸಾ? ಯಾವ ಡಾಕ್ಟರ್ ನೀವು? ಯಾವ ಡಾಕ್ಟರ್? ಡಾಕ್ಟರ್ ಹೇಳಲಿಲ್ಲ, ಡಾಕ್ಟರ್ ಆಗ್ಬೇಕು. ಓಕೆ, ಸೂಪರ್. ಅಂಡ್ ಆಗ್ಲಿ, ಡಾಕ್ಟರ್ ಆಗ್ಲಿ ಅಲ್ವಾ? ಓಕೆ. ಡ್ಯಾನ್ಸ್ ಮಾಡ್ತಾರೆ ಮನೆಯಲ್ಲಿ ಜಾಸ್ತಿ? ಡ್ಯಾನ್ಸ್ ಇಡೀ ದಿನ ಆಕ್ಟಿವ್. ಓಕೆ, ಇಡೀ ದಿನ ಆಕ್ಟಿವ್ ಅಲ್ಲ? ಓಕೆ ಓಕೆ. ಇವ್ರು ಕೊಡಿ. ಹಾಯ್ ಲೆವಿನ್. ಓಕೆ, ನೀವು ಎಷ್ಟನೇ ಕ್ಲಾಸು? 6th. ಓಕೆ. ಇವರು ಏನೋ ಒಂದು ಹೇಳ್ತಾ ಇದಾರ, ನೀವು ಹೇಳ್ಬೇಕು. ಏನೇನು ಮನೇಲಿ ಎಂತ ಮಾಡ್ತಾರೆ? ಬಡಿತಾರ? ಹೇಳಿ. ಜಗಳ ಮಾಡ್ತಾನೆ. ಜಗಳ ಯಾವ್ದಕ್ಕೆ? ಜಗಳ ಯಾವ್ದಕ್ಕೆ? ಡ್ರಾಯಿಂಗ್ ಯಾವಾಗ ಮಾಡಿ? ಜಗಳ ಎಂತಕ್ಕೆ? ಅದು ನಾನಲ್ಲಿ ಬೇರೆ ಕಲರ್ ಕೊಟ್ಟದಕ್ಕೆ. ಎಲ್ಲಿ ನೀವು ಗೋಡೆ ಕೊಟ್ಟದ? ಗೊತ್ತಾಯ್ತಲ್ಲ. ಇರ್ಲಿ ಲೆವಿನ್ ಆಗ್ಲಿ. ನೀವು ಎಷ್ಟೇ ಕ್ಲಾಸ್ ನೀವು? 6th ಅಲ್ಲ? ಓಕೆ, ನಂಗೆ ಗೊತ್ತು ನೀವು ಪಾಪ ಅಂತ. ಜೋರು ಇರೋದು ಇವರೇ ಗೊತ್ತು ನಂಗೆ, ಆಯ್ತಾ? ನೀವು 6th. ನೀವು ನನ್ನ ಪ್ರಕಾರ ನೀವು ದೊಡ್ಡ ಸೈಂಟಿಸ್ಟ್ ಆಗ್ತೀರಿ ನೀವು, ಆಯ್ತಾ? ಗ್ಯಾರಂಟಿ. ನೀವು ಒಂದು ರಾಕೆಟ್ ಬಿಡ್ತೀರಾ, ಆಯ್ತಾ? ದೀಪಾವಳಿಗಲ್ಲ. ಓಕೆ, ಬಾಯ್, ಆಲ್ ದ ಬೆಸ್ಟ್. ಅವನು ಆಟ ಮಾಡ್ಬಿಡ್ತಾನೆ ಈಗ. ಅದು ಗೊತ್ತಾಯ್ತು. ಯಾರು ಬಂದಿದ್ದಾರೆ ಹೇಳಿ ಮನೆಯಲ್ಲಿ? ಮನೆಯಿಂದ ಯಾರು ಬಂದಿದ್ದಾರೆ? ಅಮ್ಮ ಬಂದಿದ್ದಾರೆ, ಅಪ್ಪ ಬಂದಿದ್ದಾರೆ. ಅಪ್ಪನ ಹೆಸರಿಗೆ ಚಚಿ. ಓಕೆ ಓಕೆ, ಚಚಿಚೆ. ಅಮ್ಮನ ಹೆಸರಿಗೆ ಚೀಲ ಐತಲ್ಲ? ಓಕೆ ಓಕೆ. ಚೀಲ ತರ್ಲಿಲ್ಲಲ್ಲ? ಓಕೆ, ನಾವಿಲ್ಲಿ ಭೂತಾಯಿ ಕೊಡಲ್ಲ. ಓಕೆ, ಸೊ ಅವ್ರ ಜೊತೆ ಮಾತಾಡ್ತೀನಿ ಈಗ, ಆಯ್ತಾ? ಓಕೆ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರಿಗೆ? ಸತೀಶ್ ಅಲ್ಲ? ಸತೀಶ್. ಓಕೆ, ಸತೀಶ್. ಅಂಡ್ ಗ್ರೇಟ್. ಅಂಡ್ ಈರ್ ಹೆಚ್ಚಿನ ಅಂಶ ಮೇರನ್ ಬಿಡ್ದು ಬೋಪರ್ಗೆ ಅಂಗಡಿ ಪೋನಾಕ ಯೂಶುವಲಿ ಅಂಕಲ್ ಪೋರೆಗೆ ಬಿಡ್ಪಿಸಿ. ಪೋರೆ ಬಿಡ್ಪಿಸಿರಾ? ಓಕೆ, ಗಲಾಟೆ ಪೋರೆ ಬಿಡ್ಪಿಸಿ. ಮಸ್ತ್ ಹಠ ಅಲ್ಬೇರೆ. ಓಪನ್ ಬಿಡ್ಸಿ ಇಲ್ಲ ಕುಲ್ಲೆ. ಓಕೆ, ಇಲ್ಲಡೆ ಕುಲ್ಲೆ ಬಂದತೆ. ಓಕೆ. ಅಂಡ್ ಈರ್ ಪಾಪಗೆ ಮಸ್ತ್ ಪಂಡೇರ್ ಮೇರು ಅವ ಅಂದದ ಗೊತ್ತು. ಈರ್ ಪಾಪ ನಂದದೆ. ಓಕೆ, ಪಪ್ಪ ಪಾಪ. ಓಕೆ, ಎಡೆ ಪಾತಿರಿ ಅದೇ ಮೇರೆ ಇಲ್ಲಡೆ ಇಂಚ ಪೋಕ್ರಿಯ ಮೇರೆ ಮಸ್ತ್ ಪೋಕ್ರಿ ಅಂದೆ ಒಂಜಿ ಕಡಿಟ್ 1 ನಿಮಿಷ ಜಾಸ್ತಿ ಉಂತುಚೆ ಅಂದೆ ಅಬೆ ಬಕ ಪಿರಾ ಬನ್ನಗ ಬಕ ಸೈಕಲ್ ತುಂಬಂದೆ ಬರ್ತೀನಿ ಅದೇ ಅಂಜ ಡೈಲಿ ಸೈಕಲ್ ರೌಂಡ್ ಪಾಡೋಡೆ ಅಂದೆ ಬಕ ಇಡೀ ಇಲ್ಲಿ ತುಂಬಾ ಸೈಕಲ್ ಪೋಂದೆ ಇಪ್ಪೆ. ಓಕೆ ಓಕೆ ಓಕೆ. ಟಿವಿದ ಮಿತ್ತಲ ಒಬ್ಬರೆ ಇಂಚದೆ ಟಿವಿ ಗೋಡೆ ಉಂಡು. ಓಕೆ, ದಾದ ಆಸೆ ಸರ್ ಇರ್ ಮೇರೆ ದಾದ ಓಡ್ ಮೇರೆ ಫ್ಯೂಚರ್ ಏನ ಇಷ್ಟ ಉಂಡವ ಅವಲಿ ಅದೇ ಬಟ್ ಒಂಜಿ ಡಾಕ್ಟರ್ ಅವಡ್ ಬಂದೊಂಜಿ ಒಂಜಿ ಡ್ರೀಮ್ ಉಂಡು. ಉಂಡು. ಓಕೆ ಓಕೆ. ಮೇರೆ ಹೆಚ್ಚಿನ ಡಾಕ್ಟರ್ ನ ಹೆಡ್ ಆಪೇರ ಅಂದೆ ಜೆತ್ ಬಿಡ್ಲಿ. ಓಕೆ, ಎಸ್. ಅಂಡ್ ಅಮ್ಮ ಪಾಪನ ಅಮ್ಮನ ಪಾತ್ರ ನಮಸ್ತೆ ನಮಸ್ತೆ. ಈರೊಂದು ಜೋರುಲ್ಲ ಅಂದದೆ ಏಜಿ. ಓಕೆ, ಮೇರೆ ಬಂಡರೆ ಇಂಕ್ ವನಸ್ ಯಾನ್ ಬೋರ್ಡ್ ಬಂಡಲ ಇರು ಕೊಡ್ಪಿಚಾರ ಕಂದ ಇಜ್ಜದ. ಓಕೆ, ಸೊ ವನಸ್ ಮಲ್ಪೇರು ಮೇರೆ
ಹಠ ಮಲ್ಪೆ ಮಸ್ತ್ ಅಂದೆ ಅಪ್ಪ ದಾದ ಅಲ್ಪರಿ ನೆರ್ಪರ ನೆನಪೆ ಅವೇ ಇರಿ ಅಕಡೆ ಜೋರ್ ಬನ್ನಿ ಅದೇ ಮಕ್ಕ ಅಲ್ಲಿಗೆ ಇತ್ತೆ ಬೇಜಾರಾಗ್ಬಿಡಿ ಅಂದಿ ಅದೇ ಓಕೆ ಸೊ ಇರುತ್ತೆ ಮೇರೆ ಇಂಚ ಒನಸ್ ಮಾಡ್ಬೋದು ಮೊಬೈಲ್ ಬರೋ ತೋಜದು ಬ್ರದಾಲೇಜಿ ಬರೋರು ತೋಚಾವೆ ಅಂದ ಎಸ್ ಎಸ್ ಅಂಡ್ ಹಠ ಮಾಡ್ಬೇಕು ಚೂರು ಕಮ್ಮಿ ಹೆಂಗ್ ಗೊತ್ತು ಮೇರೆ ಬಾಜಿ ಪಾಪ ಹೆಂಗ್ ಗೊತ್ತು ಇಚ್ಚಿ ಮಸ್ತ್ ಬೋಕು ಹೋಗ್ರಿ ಓಕೆ ಸೊ ಇರಗೆ ದಾದ ಆಸೆ ಮೇರೆ ಡಾಕ್ಟ್ರಿಗೆ ಇರಗೆ ಸೇಮಾ ಸೇಮ್ ಓಕೆ ಗ್ರೇಟ್ ಆಲ್ ದ ಬೆಸ್ಟ್ ನಿಖಲಿಗೆ ಅಂಡ್ ಮೇರೆಗ್ಲ ಆಲ್ ದ ಬೆಸ್ಟ್ ಗಣೇಶ್ ಥ್ಯಾಂಕ್ ಯು ಸೋ ಮಚ್ ನಂದಿನಿ ಸೈಡಿಂದ ಒಂದು ಗಿಫ್ಟ್ ಇದೆ ನಿಮಗೆ ಇನ್ನು ಯಾವಾಗ ಬರ್ತೀರಿ ನೀವು ನೆಕ್ಸ್ಟ್ ಸಂಡೇ ಬರ್ತೀರಾ ಓಕೆ ಥ್ಯಾಂಕ್ ಯು ಖುಷಿ ಆಯಿತು ಆಯ್ತಾ ಬಾಯ್ ಬಾಯ್ ಓಕೆ ಆ್ಯಂಡ್ ನಿಮಗೆ ನಂದಿನಿ ಸೈಡಿಂದ ಒಂದು ಗಿಫ್ಟ್ ಇದೆ ಆಯ್ತಾ ಸಿಂಡ್ರೆಲ್ಲ ಆಯ್ತಾಯ್ತು ಭಾರಿ ಖುಷಿ ಆಯ್ತಲ್ಲ ನಿಮ್ಗೆ ಓಕೆ ಇದೇ ರೀತಿ ಖುಷಿ ಖುಷಿಯಾಗಿ ಇರಿ ಆಯ್ತಾ ಎಂತ ಮಾಡಿ ನೀವು ಡಾಕ್ಟ್ರಾ ಇಂಜೆಕ್ಷನ್ ಕೊಡಬೇಡಿ ಕುಡಿಯುವುದಲ್ಲ ಕೊಡ್ಬೇಡಿ ಹೇಳಿದ್ ನಾನು ಓಕೆ ಇನ್ ಯಾವಾಗ ಬರ್ತೀರಾ ಸಿಂಡ್ರಲ್ಲ ನಾಳೆ ಅಲ್ಲ ಮತ್ತೆ ಇನ್ನು ನೆಕ್ಸ್ಟ್ ಬರ್ತೀರಲ್ಲ ಸ್ಟೋರಿ ಬೇಡ ತಗೊಳ್ಳಿ ಓಕೆ ನಂದಿನ ಸೈಡ್ ಇಂದ ಒಂದು ಗಿಫ್ಟ್ ಇದೆ ನಿಮ್ಗೆ ಓಕೆ ಬಾರಿ ಖುಷಿ ಅಂಡ್ ಎರಡು ಪಾತಿರ್ತದೆ ನನ್ನ ಯಾಪ ಬರ್ಬರೀರಿ ನೆಕ್ಸ್ಟ್ ಸಂಡೇ ಓಕೆ ನೆಕ್ಸ್ಟ್ ಸಂಡೇ ಬರ್ತೀರಾ ಓಕೆ ಬಾಯ್ 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 ಸೂಪರ್ ಮಕ್ಕಳಂತೂ ಸೂಪರ್ ಆಗಿ ಮಾತಾಡಿದ್ದಾರೆ ಅಂಡ್ ಇದೇ ರೀತಿಯಾಗಿ ಪ್ರತಿ ಭಾನುವಾರ ಕೂಡ ಮಧ್ಯೆ ಬರ್ತೀವಿ ಸೊ ಇನ್ನು ಬರೋದು ನೆಕ್ಸ್ಟ್ ಸಂಡೇ ಬಾಯ್ ನಂದಿನಿ till then keep watching Spooner TV. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು.